ಉದ್ಘಾಟನೆಗಾರಿಗೆ ದೇವತಾನುಕೂಲ ನರಲ ಬೋರ್ಡ್ ಪಂಡು ವಿಷ್ಣು ವಿನಾಯಕ ಅಂತ ರಾತ್ರಿ ವಾಸ್ತವ ಇತ್ಯಾದಿ ಮತ್ತು ರಕ್ಷೆ ಇಂಚಿನ ಅಂಚನೆ ಕಾಟಗಾಲ ಸರ್ವಕಾರ್ಯಗಳ ನಿರ್ವಿವಾದ ನಿರ್ವಹಿಸಿಕೊಂಡು ಮಹಾಗಣಪತಿ ದೇವರನ್ನು ಗಣವನ್ನು ಮಾಡ್ತಾರೆ. ಶಾಶ್ವತವಾದ ಈ ಕ್ಷೇತ್ರ ಲಕ್ಷ್ಮೀ ನೆಲೆಸು ಈ ಕ್ಷೇತ್ರ ಪೆಂಚಿತ್ತಿ ಕೆಲಸದಲ್ಲಿ ಮಾತಾವಿದೆಲ್ಲ ಮಾತೆಲ್ಲ ಸಹಾಯ ಬಂದರೆ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಭಕ್ತರನ್ನ ಆಚರಣೆ ಮಾಡ್ತಾರೆ. ಅದನ್ನೆಲ್ಲ ಒಂದು ಅಭಿಪ್ರಾಯ ಅವೇ ಪ್ರಕಾರ ನಲ್ಪಾಯಿಂಚಿತ್ತಿ ಸೇವೆನ ಆಯಾಯ ದೇವರು ಸಂತೋಷ ಕುರಿಂಚಿತ್ತಿ ಸೇವೆ ಕಿಂಚಿತ್ತಾಂಡಲ ಅನಂತ ಸೇವೆಯಿಂದ ಸಂತೋಷದ ಪರಿಗ್ರಹ ತಂದು ಈಗ ಪೂರ್ಣ ಸಾಧನ ಮಾತೆಗಳ ಅನುಗ್ರಹ ಮತ್ತದ ಹಾಗೆ ಮಾತೆಗಳ ಆರೋಗ್ಯಪೂರ್ಣ ದೀರ್ಘಾಯುಷ್ಯನ್ನು ಕೊಂದು ನನಲ ಕ್ಷೇತ್ರದ ಅಭಿವೃದ್ಧಿಗೆ ಮಾತೆಲ್ಲ ಕೈ ಜೋಡಿಸಾದೆ ಈ ಕ್ಷೇತ್ರದ ಅತಿ ಉನ್ನತಿಗೆ ಸರ್ವ ಸಹಕಾರ ಮನಸೋಚನ ಆಗಲೇ ನಾವು ಅಭೀಷ್ಟನ ಮಾತಾ ಭಗವಂತೆ ಅಭೀಷ್ಟವನ್ನು ನೆರವೇರಿಸಿಕೊಂಡು ಸರ್ವ ರೀತಿಯ ಸಕಲ ರಕ್ಷಣೆ ಲಾಯಕ ಆರೋಗ್ಯ ಎಲ್ಲ ದೀರ್ಘಾಯುಷ್ಯ ಕೊರದು ರಕ್ಷಣೆ ಮಾಡ್ತದೆ. ಮಾತೆಲ್ಲ ಮನಸ್ಸಲ್ಲಿ ಸಂತೋಷದ ರೀತಿಯ ಪುಣ್ಯಕ್ಕೆ ಆ ಮಹಾಗಣಪತಿಯವರೆಲ್ಲ ಸೋಮನಾದೇವರೆಲ್ಲ ಅಂಚಿನ ಕಲಾದೇವಿಗಳ ಸತ್ಯನಾರಾಯಣ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರಿಗಳ ಗ್ರಾಮ ಸತ್ಯಗಳ ನಂಬಿವರ್ತಿ ದೈವದ ಪುರೋಹಿತಗಳ ಈ ಪ್ರಸನ್ನ ಕಾರಣ ಹೇಗ ಪ್ರಾರ್ಥನೆ. ಸತ್ಯನಾರಾಯಣ ದೇವರ ಪಾದಾರವಿಂದ ಗೋವಿಂದ ಗೋವಿಂದ.
ದೇವರ ಪಾದಾರವಿಂದಕ್ಕೆ ಗೋವಿಂದಾರಿ ಗೋವಿಂದ. ಎಲ್ಲ ಬಳದ ಕಾಡು ಮುಂದೆ ಇಟ್ಟು ಬನ್ನಿ ಒಳಗೆ. ಸತ್ಯನಾರಾಯಣ ದೇವರ ಪ್ರಸಾದ ಒಳಗೆ ಹಾಕಿದ್ರೆ तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत झं तक्कझं तज्झं तद्दित्तां तां 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 दित् तरिकिडतकत Kita tak kati, tak
धिता दे तत्ते कम 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 धिता धिता दे तत्ते कम 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 धिता दे तत्ते का हतजम कदिता जम कदिता कदिते तत्ते बिना तुम तक तत्ते बिना तुम तक देखो तत्ते बिना तुम काम ನೀಡಲು ಆಗಮಿಸಲಿರುವ ಶ್ರೀ ನೀಲೇಶ್ವರ ಉಚ್ಚಿಲಥಾಯ ಪದ್ಮನಾಭ ತಂತ್ರಿಗಳು ಶ್ರೀ ಕ್ಷೇತ್ರದ ತಂತ್ರಿವರಿಯರು ಅನುಗ್ರಹ ನುಡಿಯನ್ನ ನೀಡಲಿಕ್ಕೆ ಇರುವಂತಹ ಶ್ರೀ ಪ್ರಧಾನ ಅರ್ಚಕರಾದ ಶ್ರೀ ಸೂರ್ಯನಾರಾಯಣ ಹೊಳ್ಳ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಗುರಿ ತೋರೋ ಗುರುವಾಗಿ ಪೊರೆ ನೀಡು ಎಂದೆಂದು ಕರುನಾಡು ಬಾ ಬಂದು ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ಬಾಳಲ್ಲಿ ಒಂದಾಗಿ ಬಾ ನಮ್ಮ ಜೊತೆಯಾಗಿ, ಕ್ಷಣ ಕ್ಷಣವು ನಮಗಾಗಿ ನೆರವಾಗು ಬೆಳಕಾಗಿ. ದಯೆ ಇರಲಿ ನಮ್ಮಲ್ಲಿ ಗತಿ ನೀನೆ ಹಾದಿಯಲಿ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ, ನೀ ನಮ್ಮ ಗೆಲುವಾಗಿ ಬಾ. ಗಜಮುಖನೇ ನೀ ನಮ್ಮ ಗೆಲುವಾಗಿ ಬಾ. ಸೋಮನಾಥ ಚಾವಡಿಯ ಉದ್ಘಾಟನಾ ಸಮಾರಂಭದ ಸಂಭ್ರಮ. ಸರ್ವರಿಗೂ ಬಂದಂತೆಲ್ಲರಿಗೂ ಸ್ವಾಗತ. ಮುಖ್ಯವಾಗಿ ಅತಿಥಿಗಳನ್ನು ಸ್ವಾಗತಿಸುವ ಮೊದಲು ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳರ ಪಾದಗಳಿಗೆ ಸ್ಮರಿಸುತ್ತಾ ಪ್ರಾಸ್ತಾವಿಕ ನುಡಿಗಳನ್ನು ಆಡಿ ಆಮೇಲೆ ನಾನು ಅತಿಥಿಗಳನ್ನು ಸ್ವಾಗತಿಸ್ತೇನೆ. ಇತಿಹಾಸ ಪ್ರಸಿದ್ಧ ಶ್ರೀ ಸೋಮೇಶ್ವರ ಸೋಮನಾಥ ದೇವಸ್ಥಾನ ರಾಣಿ ಅಬ್ಬಕ್ಕನ ಕಾಲದಿಂದಲೂ ಚಾರಿತ್ರಿಕವಾದ ಇತಿಹಾಸವನ್ನು ಪಡೆದುಕೊಂಡು ಇಡೀ ಮಾಗಣೆಯಲ್ಲಿ ಅತ್ಯಂತ ಕಾರಣಿಕದ ಕ್ಷೇತ್ರ ಎಂದು ಹೆಸರು ಗಳಿಸಿರುವುದು ತಮ್ಮೆಲ್ಲರ ಅಭಿಮಾನದ ಸಂಕೇತವೆಂದೇ ನಾವು ನಂಬಬೇಕು. ಉಳ್ಳಾಲದ ರಾಣಿ ಅಬ್ಬಕ್ಕ ದೇವಿಯು ತನ್ನ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲು ಹೊರಡುವಾಗ ಶ್ರೀ ಸೋಮನಾಥನ ಚಾವಡಿಗೆ ಬಂದು ಅವರಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹೋಗುತ್ತಿದ್ದಂತಹ ಕಾಲ ಆ ಕಾಲ ಬಂದಿತ್ತು. ಅಂತಹ ಒಂದು ಆ ಚಾವಡಿಯ ಹೆಸರನ್ನು ಇನ್ನು ಮುಂದಕ್ಕೂ ಅದು ವರ್ಗಾವಣೆ ಆಗಬೇಕು ಎನ್ನ ಮಹತ್ವದ ಕಲ್ಪನೆಯಿಂದ ಸೋಮನಾಥ ಚಾವಡಿ ಎಂಬ ಹೆಸರಿನಿಂದ ಈಗ ಸೋಮನಾಥ ದೇವರು ಅವರ ಚಾವಡಿಯು ಕಂಗೊಳಿಸುತ್ತಿದೆ. ಪಶ್ಚಿಮದಲ್ಲಿ ಕಡಲು,
ಪೂರ್ವದಲ್ಲಿ ಸೋಮನಾಥ ದೇವರು ನಮ್ಮೆಲ್ಲರ ಭಕ್ತರ ಮನದಾಳದ ಯಾವುದೇ ಒಂದು ಯದ್ಭಾವನ್ ತದ್ಭವತಿ, ನಮ್ಮ ಮನಸ್ಸಿನಲ್ಲಿ ಏನು ಉಂಟು, ಸುಖ ಆಗಲಿ ದುಃಖ ಆಗಲಿ, ಅವರು ಬೇಡಿದ ವರವನ್ನು ಕೊಡುವಂತಹ ಒಂದು ಶಕ್ತಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಕಡೆ ಹೇಳುತ್ತಾರೆ, ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಯಂ. ಪ್ರಯತ್ನ ಪಟ್ಟರೆ ದೇವರ ಅನುಗ್ರಹ ಸಿಗುತ್ತದೆ. ಕಾರಣ ಮೂಗನು ಸಹ ಪ್ರಯತ್ನ ಪಟ್ಟರೆ ದೇವರ ಅನುಗ್ರಹ ತನ್ನಿಂತಾನೇ ಬರುತ್ತದಂತೆ. ಅದೇ ರೀತಿ ಕುಂಟನು ಸಹ ಪ್ರಯತ್ನ ಪಟ್ಟರೆ ಅವನು ಒಂದು ಪರ್ವತದಿಂದ ಇನ್ನೊಂದು ಪರ್ವತಕ್ಕೆ ಹಾರಲು ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಸಂದೇಶವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಿದ್ದಾರೆ. ಕನಸು ಕಾಣಲು ಒಂದು ಸುಂದರವಾದ ನಿದ್ದೆ ಸಾಕು, ನನಸಾಗಲು ನಿದ್ದೆ ಇಲ್ಲದ ರಾತ್ರಿ ಬೇಕು. ಆ ಪ್ರಕಾರವಾಗಿ ನೂತನವಾಗಿ 2.5 ವರ್ಷಗಳಿಂದ ಹಿಂದೆ ಬಂದಂಥ ಆಡಳಿತ ವ್ಯವಸ್ಥಾಪನಾ ಸಮಿತಿಯು ಇಲ್ಲಿ ಒಂದು ಸೋಮನಾಥ ಚಾವಡಿಯನ್ನು ನಿರ್ಮಿಸಬೇಕು ಎನ್ನುವ ಕಲ್ಪನೆಯಿಂದ ಅಷ್ಟಮಂಗಲ ಪ್ರಶ್ನೆಯನ್ನಿಟ್ಟು ಆ ಮೂಲಕ ಕ್ಷೇತ್ರದಲ್ಲಿ ಕಂಡು ಬಂದಂತಹ ಲೋಪದೋಷಗಳನ್ನು ಪರಿಹಾರಗೊಳಿಸ್ತೇವೆ ಎನ್ನುವ ಒಂದು ಸಂಕಲ್ಪದೊಂದಿಗೆ ನಾವು ಈ ಚಾವಡಿಗೆ 2017 ಅಕ್ಟೋಬರ್ನಂದು ನಾವು ಇದಕ್ಕೆ ಶಿಲಾನ್ಯಾಸಗೈದ ನಂತರ ಪರಿವರ್ತನೆ ಜಗದ ನಿಯಮ ಎನ್ನುವಂತೆ ಹಂತ ಹಂತವಾಗಿ ಕ್ಷೇತ್ರವು ಬೆಳವಣಿಗೆಯಾಗುತ್ತಾ ಬಂತು. ತಾವೆಲ್ಲ ನೋಡಿದ ಹಾಗೆ ಕೇವಲ 1.5 ವರ್ಷದಲ್ಲಿ ಈ ಕ್ಷೇತ್ರವು ಯಾವ ರೀತಿ ಬಂದಿದೆ ಅಂತ ಹೇಳಿದರೆ ನಿಮಗೆ ನಿಮ್ಮ ಕಣ್ಮನೆ ಸೆಳೆಯುವಂತಹ ವ್ಯವಸ್ಥೆಗೆ ಕಾರಣೀಭೂತರಾದದ್ದು ನಮ್ಮ ಶ್ರೀ ಸೋಮನಾಥ ದೇವರು ಮತ್ತು ಪರಿವಾರ ದೈವ ದೇವರುಗಳು. ಏನೇ ಆಗಲಿ ಇವತ್ತು ಸಂಭ್ರಮದ ಉಲ್ಲಾಸವಾದ ದಿನ. ಆದರೆ ಈ ಚಾವಡಿಯ ಶಿಲಾನ್ಯಾಸಗೈದ ನಂತರ ತಮಗೆ ಸಪೋರ್ಟ್ ನಮಗೆ ಸ್ವಲ್ಪ ಕಷ್ಟ ಆಯಿತು. ದೇವರು ಎನಿಸಿದಾಗೆ ಚಾವಡಿ ಆಗಬೇಕನ್ನುವ ಒಂದು ಕಲ್ಪನೆ ನಮ್ಮಲ್ಲಿ ಇದ್ದದರಿಂದ ದೇವರ ಅನುಗ್ರಹದಿಂದ ನಮಗೆ ಬೆನ್ನೆಲುಬಾಗಿ ನಮಗೆ ಅನುಗ್ರಹ ಶಕ್ತಿಯಾಗಿ ಬಂದವರು ಕ್ಷೇತ್ರದ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳರವರು. ನಿಜವಾಗಲೂ ದೇವರು ಅನುಗ್ರಹ ಕೊಟ್ಟರೆ ಯಾವ ರೀತಿ ಮಾಡ್ತದೆ ಅಂತ ಹೇಳಿದರೆ ಅದು ಸೂರ್ಯನಾರಾಯಣ ಹೊಳ್ಳರೇ ನಮಗೆ ಸಾಕ್ಷಿ. ಸುಮಾರು 40-45 ವರ್ಷದಿಂದ ಅವರ ಆರಾಧನೆ ಮಾಡುವಂಥ ಪೂಜೆ ಪುರಸ್ಕಾರವನ್ನು ಮಾಡುತ್ತಾ ವ್ಯವಸ್ಥಾಪನಾ ಸಮಿತಿಗೆ ಒಳ್ಳೆಯ ಒಂದು ನಮಗೆ ಸಪೋರ್ಟ್ ಮಾಡಿ ಒಂದು 35 ಲಕ್ಷ ರೂಪಾಯಿಗಳನ್ನು ನಮಗೆ ಸಮಿತಿಗೆ ಅವರು ವೈಯಕ್ತಿಕವಾದ ಒಂದು ಪ್ರಯತ್ನದಿಂದ ನಮಗೆ ಸಲ್ಲಿಸಿದ್ದಾರೆ. ನಿಮಗೆ ಸರ್ವರ ಫಲವಾಗಿ ನಿಮ್ಮ ಕಾಲಬುಡಕ್ಕೆ ಬೀಳುತ್ತಿದ್ದೇನೆ. ಆದದ್ದು ಒಳ್ಳೆಯದೇ ಆಗಿದೆ, ಇನ್ನು ಮುಂದಕ್ಕೂ ಆಗಲಿರುವುದು ಒಳ್ಳೆಯದೇ ಆಗಿದೆ. ಮುಖ್ಯವಾಗಿ ಇವತ್ತು ನಾನು ಸ್ವಾಗತಿಸಲು ಬಯಸುತ್ತೇನೆ ಕೋಟಾ ಶ್ರೀನಿವಾಸ ಪೂಜಾರಿಯವರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರ ಬಗ್ಗೆ ನಮಗೆಲ್ಲ ತಿಳಿದಂಥ ವಿಚಾರ. ಧಾರ್ಮಿಕ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡುವುದರ ಮುಖಾಂತರ ಈ ಕ್ಷೇತ್ರದ ಇಡೀ ಮುಜರಾಯಿ ಇಲಾಖೆಯನ್ನೇ ಪರಿವರ್ತನೆ ಮಾಡುವಂತಹ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅವರಿಗೂ ಕ್ಷೇತ್ರದ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಈ ಕ್ಷೇತ್ರದ ಪ್ರಧಾನ ಅರ್ಚಕರು ನಮ್ಮೆಲ್ಲರ ಒಂದು ಗುರುಗಳಾಗಿ, ಗುರುವಿನ ಗುಲಾಮ ಆಗುವ ತನಕ ದೊರೆಯದನ್ನ ಮುಕುತಿ. ನಮಗೆ ಬಂದ ಕೂಡಲೇ ಅವರಿಗೆ ಒಂದು ನಮಸ್ಕಾರ ಮಾಡುವುದಂದ್ರೆ ದೇವರಿಗೆ ನಮಸ್ಕಾರ ಮಾಡಿದೆ. ದೇವರಲ್ಲಿ ನಮಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ನಾವು ಒಂದು ವೇಳೆ ಅವರಿಗೆ ಕಾಲು ಹಿಡಿಲಿಕ್ಕೆ ಹೋದರೆ ಅವರ ಕಾಲಿಗೆ ಬೀಳಲಿಕ್ಕೆ ಬಿಡುವುದಿಲ್ಲ. ನಾನು ಹೇಳಿದೆ, ನಿಮ್ಮ ಕಾಲಿಗೆ ಬಿದ್ದರೆ ದೇವರನ್ನು ಹೋಗಿ ನೀವು ನಾಳೆ ಮುಟ್ತೀರಿ, ಅದು ಹಾಗಾದರೆ ನಾನು ನಿಮ್ಮ ಮುಖಾಂತರ ದೇವರನ್ನು ಸ್ಪರ್ಶಿಸಿದಾಗ ಆಗುತ್ತದೆ ಅಂತ ಹೇಳಿ ನನಗೆ ಅವರು ತುಂಬ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಗೌರವಿಸ್ತೇನೆ. ಧರ್ಮದಲ್ಲಾದರೂ ಜನಿಸು, ಇತರ ಜಾತಿ ಧರ್ಮವನ್ನು ಗೌರವಿಸು, ಆ ಮೂಲಕ ಸಮಾಜದ ಪ್ರಗತಿಯನ್ನು ಕಾಣುವ ಎನ್ನುವಂಥ ಮಹತ್ವದ ಕಲ್ಪನೆ ಇಲ್ಲಿಯ ಮಂಗಳೂರು ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ UT ಖಾದರ್ ಅವರದು. ನಿಜವಾಗಲೂ ಅವರು ಈ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆಯನ್ನು ನೀಡಿದ್ದಾರೆ. ಉದಾಹರಣೆಗೆ ನಮಗೆ ಮುಂಭಾಗದಲ್ಲಿ ಬಿಪತ ರಸ್ತೆಗೆ, ಸೋಮನಾಥ ಅಲ್ಲಿ ರಥಬೀದಿಗೆ, ಅದೇ ರೀತಿ ಇಲ್ಲಿ ಯಾತ್ರಿ ಭವನಕ್ಕೆ, ಅದೇ ರೀತಿ ಏನಾದರೂ ಒಂದು ಕ್ಷೇತ್ರದ ಪರವಾಗಿ ನಾವು ಒಂದು ವೇಳೆ ರಿಕ್ವೆಸ್ಟ್ ಮಾಡಿದರೆ ಇಮಿಡಿಯೇಟ್ ನಮಗೆ ಸ್ಪಂದನ ಮಾಡುವಂಥ ಒಂದು ದಾರ್ಶನಿಕವಾದ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಂಡವರು ನಮ್ಮ ಸ್ಥಳೀಯ ಶಾಸಕರಾದ UT ಖಾದರ್ ಅವರು. ಅವರಿಗೂ ಸಹ ನಾನು ಕ್ಷೇತ್ರದ ಪರವಾಗಿ ಸ್ವಾಗತಿಸುತ್ತೇನೆ. ಬೇಕಾಗಿ ವಿನಂತಿ.
ಅದೇ ರೀತಿ ಚಿಂತನೆಯನ್ನ ಎಲ್ಲರೂ ಎದುರಿದ್ದು ಹೇಳಬೇಕಂತ ವಿನಂತಿ. ದೀಪ ಪ್ರಜ್ವಲನೆಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ, ಮಾನ್ಯ ಮುಜರಾಯಿಸ್ಟರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು. ಒಂದೇ ಒಂದು ವಿಶಿಷ್ಟತೆಯನ್ನು ನಾನು ಕಂಡೆ. ಕರ್ನಾಟಕ ರಾಜ್ಯದಲ್ಲಿ ನಾವು ಅನೇಕ ಜಿಲ್ಲೆಗಳಿಗೆ ಹೋದಾಗ ಒಂದೊಂದು ದೇವಸ್ಥಾನವೂ ಕೂಡ ತನ್ನದೇ ಆದಂಥ ಇತಿಹಾಸದ ಮೂಲಕ, ತನ್ನದೇ ಆದಂಥ ಪರಂಪರೆಗಳ ಮೂಲಕ, ತನ್ನದೇ ಆಗಿರುವಂಥ ಕಟ್ಟುಪಾಡುಗಳ ಮೂಲಕ, ನಿಯಮಗಳ ಮೂಲಕ ಮತ್ತು ಅಲ್ಲಿಯ ಪದ್ಧತಿಯ ಮೂಲಕ ಗಮನಗಳನ್ನು ಸೆಳೆಯುತ್ತೆ. ನಿಮ್ಮ ಸೋಮೇಶ್ವರ ದೇವಸ್ಥಾನದಲ್ಲಿ ಕೂಡ ಬಹುಶಃ ರಾಜ್ಯದ ಯಾವುದೇ ಮೂಲೆಯಲ್ಲೂ ಕೂಡ ಇಷ್ಟೊಂದು ನಿಸರ್ಗದಲ್ಲಿ ರಮಣೀಯವಾಗಿರುವಂಥ ಸೌಂದರ್ಯಭರಿತವಾಗಿರುವ ಒಂದು ಕಡೆ ಕಡಲು, ಒಂದು ಕಡೆ ಗುಡ್ಡ, ಒಂದು ಕಡೆ ಜರಿ, ಮತ್ತೊಂದು ಕಡೆ ತೊರೆ, ಇಡೀ ಪ್ರಕೃತಿಯ ಒಟ್ಟಾಗಿ ಕುಳಿತಿರುವಂಥ ಯಾವುದಾದ್ರೂ ಒಂದು ದೇವಸ್ಥಾನ ಯಾವುದು ಕೇಳಿದರೆ ಅದು ಉಳ್ಳಾಲದ ಸೋಮೇಶ್ವರ ದೇವಸ್ಥಾನ ಅಂಥೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳಬಹುದಾದಂಥ ಒಂದು ಸುಂದರವಾದಂಥ ಪ್ರದೇಶ. ಬಹುಶಃ ಇದಕ್ಕೆ ನಾವೆಲ್ಲರೂ ಒಟ್ಟಾಗಿ, ನಾನು, ಶಾಸಕರು, ಸರ್ಕಾರ ಎಲ್ಲರೂ ಒಟ್ಟಾಗಿ ಪ್ರಯತ್ನ ಪಟ್ಟರೆ ಈ ದೇವಸ್ಥಾನ ಈ ರಾಜ್ಯದಲ್ಲಿ ಒಂದು ಒಳ್ಳೆಯ ಪ್ರವಾಸಿ ಕೇಂದ್ರವಾಗಿ ರೂಪುಗೊಳ್ಳಲಿಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಹೊಂದಿರುವಂಥ ಒಂದು ದೇವಸ್ಥಾನ ಅಂತ ನಮಗನ್ನಿಸ್ಬಿಡುತ್ತೆ. ಮೊನ್ನೆ ಇನ್ಫೋಸಿಸ್ನ ಸಂಸ್ಥಾಪಕಿ ಸುಧಾಮೂರ್ತಿಯವರನ್ನು ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಕರೆದಿದ್ದರು. ಪ್ರವಾಸೋದ್ಯಮ ಮಂತ್ರಿ ಸಿ ಟಿ ರವಿ ಮತ್ತು ಮುಜರಾಯಿ ಮಂತ್ರಿಯಾಗಿ ನಾನು ಕಾರ್ಯಕ್ರಮದಲ್ಲಿದ್ದೆ. ರಾಜ್ಯದಲ್ಲಿ ಸುಧಾಮೂರ್ತಿಯವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ಧಾರ್ಮಿಕ ಕೇಂದ್ರಗಳು ಸೇರಿದಂತೆ ಎಲ್ಲ ಪ್ರವಾಸೋದ್ಯಮ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ನಿರ್ಣಯವನ್ನು ಬರಲಾಯಿತು. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು, ಒಂದು 500 ಕೋಟಿ ರೂಪಾಯಿ ವೆಚ್ಚ ಆದರೂ ಅಡ್ಡಿಲ್ಲ, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಪ್ರವಾಸಿ ಕೇಂದ್ರಗಳು ಉನ್ನತ ದರ್ಜೆಗೇರಿಸಬೇಕು. ನಮ್ಮ ಪ್ರವಾಸಿ ಕೇಂದ್ರಗಳನ್ನು ನೋಡಲಿಕ್ಕೆ ಪ್ರವಾಸಿಗರು ಕೈಬೀಸಿ ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ ಹೇಳುವಾಗ ಸಾಕಷ್ಟು ನಮ್ಮ ದೇವಸ್ಥಾನಗಳಲ್ಲಿ ಈ ವ್ಯವಸ್ಥೆ ರೂಪುಗೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಅವರು ಒತ್ತಿ ಹೇಳಿದರು. ನನಗೆ ದೇವಸ್ಥಾನದ ಪರಿಸರವನ್ನು, ಇಲ್ಲಿಯ ವಾತಾವರಣವನ್ನು, ಕಡಲಿನ ತೆರೆ ಬೀಸಿ ಬರುವಂಥ ಒಂದು ವ್ಯವಸ್ಥೆಗಳನ್ನು ಕಂಡಾಗ ಸರ್ಕಾರದಲ್ಲಿ ಇರುವಂಥ ಯಾವ ಚಿಂತನೆಗೆ ಮುಕ್ತವಾಗಿ ಅವಕಾಶ ಇರುವಂಥ ಯಾವುದಾದ್ರೂ ಒಂದು ಒಳ್ಳೆಯ ಪ್ರದೇಶಗಳಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನ ಕೂಡ ಒಂದು ಅನ್ನೋದು ನಮಗೆ ಅರ್ಥ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಮುಂದೇನು ಮಾಡಬೇಕು, ನಮ್ಮ ಪ್ರವಾಸೋದ್ಯಮ ಕೇಂದ್ರಕ್ಕೆ ಅಳವಡಿಸ್ಕೊಳ್ಬೇಕಾ, ನಮ್ಮ ಧಾರ್ಮಿಕ ಕೇಂದ್ರದ ಮೂಲಕವೇ ಇದಕ್ಕೆ ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೆ ಯೋಚನೆಗಳನ್ನು ರೂಪಿಸಬೇಕಾ ಅನ್ನೋದ್ರ ಬಗ್ಗೆ ಸರ್ಕಾರಿ ಮಟ್ಟದಲ್ಲಿ ಚಿಂತನೆಯನ್ನು ನಾವೆಲ್ಲ ಮಾಡ್ತೇವೆ ಅನ್ನುವಂಥ ಮಾತುಗಳನ್ನು ಇಲ್ಲಿ ನೆನಪು ಮಾಡಿಕೊಂಡು, ಯಾವಾಗಲೂ ಕೂಡ ನಮ್ಮ ರಾಜ್ಯದಲ್ಲಿ ಒಟ್ಟು 191 ಎ ದರ್ಜೆ ದೇವಸ್ಥಾನ ಇದೆ. ಎ ದರ್ಜೆ ದೇವಸ್ಥಾನ ಅಂತ ಹೇಳಿದರೆ ಸಾಕಷ್ಟು ಭಕ್ತರ ಕಾಣಿಕೆ ಮೂಲಕ ಅನುದಾನ ಬರುವಂಥ ಒಂದು ದೇವಸ್ಥಾನ. ಹೆಚ್ಚು ಕಡಿಮೆ ಸುಬ್ರಹ್ಮಣ್ಯ ದೇವಸ್ಥಾನ, ಮಲೆಮಹದೇಶ್ವರ ಬೆಟ್ಟ, ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕೆ, ನಮ್ಮ ಮಂದರ್ತಿಯ ದುರ್ಗಾ ಪರಮೇಶ್ವರಿ, ಕಟೀಲ್ ದುರ್ಗಾ ಪರಮೇಶ್ವರಿ, ಇಂಥ ಅನೇಕ ದೇವಸ್ಥಾನಗಳ ಜೊತೆಯಲ್ಲಿ ನಿಮ್ಮ ಸೋಮೇಶ್ವರ ದೇವಸ್ಥಾನ ಕೂಡ ಒಂದು ಎ ದರ್ಜೆಗೆ ಸೇರಿದಂಥ ಒಂದು ದೇವಸ್ಥಾನ. ಬಹುಶಃ ನನಗೆ ಮನವಿ ಕೊಟ್ಟದ್ರಲ್ಲಿ ಒಂದು 50 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಸರ್ಕಾರದಲ್ಲಿ ಒಂದು 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಅಂತ ಹೇಳಿರ್ಬೋದು. ನಾನಿನ್ನೂ ತೆಗೆದು ನೋಡಿಲ್ಲ, ಹಾಗೆ ಇರ್ಬೋದು ಅಂತ ನಾನು ಅಂದ್ಕೊಳ್ತೇನೆ. ಸರ್ಕಾರ ಹಣ ಕೊಡಲಿಕ್ಕೆ ಸಿದ್ಧ ಇದೆ, ನಮ್ಮಲ್ಲೇನು ಗೊಂದಲ ಇಲ್ಲ. ಆದರೆ ಈ ರಾಜ್ಯದಲ್ಲಿ 34,000 ದೇವಸ್ಥಾನಗಳಿವೆ, 34,500 ದೇವಸ್ಥಾನಗಳಿವೆ. 191 ದೇವಸ್ಥಾನಗಳು ಸಂಪತ್ತಿರುವಂಥ ದೇವಸ್ಥಾನಗಳು. ಹೆಚ್ಚು ಕಡಿಮೆ 250 ದೇವಸ್ಥಾನಗಳು 5 ರಿಂದ 10, 15, 20 ಲಕ್ಷ ರೂಪಾಯಿ ಆದಾಯ ಇರುವಂಥ ದೇವಸ್ಥಾನಗಳು. 33,000 ದೇವಸ್ಥಾನಗಳು, ಆಸುಪಾಸಲ್ಲಿ 33,000 ದೇವಸ್ಥಾನಗಳು ಸ್ವಲ್ಪ ಆರ್ಥಿಕವಾಗಿ ತುಂಬ ಕಡಿಮೆ ಇರುವಂಥ ದೇವಸ್ಥಾನಗಳು. ಹಾಗಾಗಿ ಪ್ರಥಮ ಪ್ರಾಶಸ್ತ್ಯಗಳು ಎಲ್ಲಿರಬೇಕು ಅಂತ ಹೇಳಿದರೆ
ಈ ಆದಾಯ ಕಡಿಮೆ ಇರುವಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬೇಕು, ಅಲ್ಲಿ ಶೌಚಾಲಯ ನಿರ್ಮಾಣ ಆಗಬೇಕು, ಅಲ್ಲಿ ಭಕ್ತರು ಬಂದರೆ ಕೂತ್ಕೊಳ್ಳಿಕ್ಕೆ ಬೇಕಾದಂಥ ವ್ಯವಸ್ಥೆಗಳಾಗಬೇಕು, ಆ ದೇವಸ್ಥಾನದ ಗರ್ಭಗುಡಿ ಜೀರ್ಣೋದ್ಧಾರ ಆಗಬೇಕು, ಅಲ್ಲಿ ನಿತ್ಯ ಪೂಜೆ ನಡೀಬೇಕು ಅನ್ನುವ ಕಾರಣಕ್ಕೆ ಸರ್ಕಾರ ತಸ್ತಿಕ್ ಅಂತ ಹೇಳುವಂಥ ಒಂದು ಯೋಜನೆ ರೂಪಿಸಿ ಪ್ರತಿ ಕಡಿಮೆ ಆದಾಯ ಇರುವಂಥ ದೇವಸ್ಥಾನಗಳಿಗೆ 48,000 ರೂಪಾಯಿ ವರ್ಷಕ್ಕೆ ಎಣ್ಣೆಗೆ ಮತ್ತು ಬತ್ತಿಗೆ ಅಂತೇಳಿ ಕೊಡುವಂಥ ಸಂಪ್ರದಾಯಗಳನ್ನು ಇಟ್ಕೊಂಡಿದೆ. ಅದನ್ನು ಹೆಚ್ಚು ಮಾಡಬೇಕು ಅನ್ನೋಂಥ ಕಲ್ಪನೆ ಇದೆ. ಅದು ಯಾವ್ಯಾವ ದೇವಸ್ಥಾನ ಸಿಕ್ಕಿರಲಿಲ್ಲ ಅದನ್ನೆಲ್ಲ ಮಾಡಲಿಕ್ಕೆ ಬೇಕಾದಂಥ ಯೋಜನೆಗಳನ್ನು ನಾವು ರೂಪಿಸ್ತಾ ಇರ್ತೇವೆ. ಆದರೂ ಕೂಡ ನಿಮ್ಮ ದೇವಸ್ಥಾನದಲ್ಲಿ ನನಗನ್ಸುತ್ತೆ ಒಂದು ಅರ್ಥಪೂರ್ಣವಾದಂಥ ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಈ ದೇವಸ್ಥಾನ ಇನ್ನು 50 ವರ್ಷಗಳ ನಂತರ 100 ವರ್ಷಗಳ ನಂತರ ಬರುವಂಥ ಯಾತ್ರಿಕರಿಗೆ ಮತ್ತು ಪ್ರವಾಸಿಗರಿಗೆ ಒಂದು ಕಣ್ಮನ ತರಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ರೂಪುಗೊಳ್ಳಲಿಕ್ಕೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನು ಮಾಡಿದರೆ ಯಾವ ಯೋಜನೆಯನ್ನು ರೂಪಿಸ್ಬೋದು ಅಂತ ನಾವೇನಾದರೂ ಯೋಚನೆ ಮಾಡ್ಬೋದಾ ಅನ್ನೋದನ್ನು ಸರ್ಕಾರ ಮಟ್ಟದಲ್ಲಿ ಯೋಚನೆ ಮಾಡ್ತೇವೆ. ಒಟ್ಟು ಪೂರ್ಣ ಪ್ರಮಾಣದ ವ್ಯವಸ್ಥೆಗಳಲ್ಲಿ ಆಗಬೇಕು ಅನ್ನೋದು ನಮ್ಮ ಸರ್ಕಾರದ ಆಶಯಗಳಿದೆ. ಮೂಲಭೂತ ಸೌಕರ್ಯಗಳನ್ನು ಹೊಂದಿದಂತೆ ಮತ್ತು ಇತಿಹಾಸವನ್ನು ಉಳಿಸ್ಕೊಂಡು ಕೆಲವು ಕಡೆಗಳು ಏನಂತ ಹೇಳಿದರೆ ಯಾವುದೋ ಒಂದು ಕಡೆ ಮಹಾದ್ವಾರವನ್ನು ಮಾಡ್ತಾಯಿದ್ರು. ಒಂದು 50 ಜನರು ಬಂದು ಹೇಳ್ತಾರೆ ಈ ಮಹಾದ್ವಾರ ಯಾರೊಬ್ಬರು ಶ್ರೀಮಂತರು ಕಟ್ಟಿಸಿಕೊಡ್ತಾ ಇದ್ದಾರೆ, ಈ ಮಹಾದ್ವಾರ ನಮ್ಮ ದೇವಸ್ಥಾನಕ್ಕೆ ಬೇಕು ಅಂತಾರೆ. ಮತ್ತೊಂದು 50 ಜನ ಬಂದು ಹೇಳ್ತಾರೆ ಇಲ್ಲ ಈ ಮಹಾದ್ವಾರ ಹಣ ಇದ್ದವರು ಕಟ್ಟಿದ್ದಾರೆ ಅನ್ನುವ ಕಾರಣಕ್ಕೆ ನಮ್ಮ ಪರಂಪರೆಗಳನ್ನು ಕಟ್ಟುಪಾಡುಗಳನ್ನು ಅಲ್ಲರಿರುವಂಥ ಐತಿಹಾಸಿಕ ವಿಚಾರಗಳನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ, ಹಣ ಇರಲಿ ಇಲ್ಲದೆ ಇರಲಿ ಆ ಇತಿಹಾಸಗಳು ನಮಗೆ ಶಾಶ್ವತವಾಗಿರಬೇಕು ಅನ್ನುವಂಥ ಮಾತುಗಳನ್ನು ಕೂಡ ಹೇಳ್ತಾರೆ. ಆದರೆ ನಮ್ಮ ಸರ್ಕಾರದ ಮನಸ್ಸೊಳಗೆ ಏನಿದೆ ಅಂತೇಳಿದರೆ ಐತಿಹಾಸಿಕವಾಗಿರುವಂಥ ಇರುವ ಚಾರಗಳನ್ನು ಬದಲು ಮಾಡದೆ ಇತಿಹಾಸವನ್ನು ಉಳಿಸಿಕೊಂಡು ಇಲ್ಲಿ ಅಭಿವೃದ್ಧಿ ಆಗಬೇಕು ಅನ್ನೋದು ಸರ್ಕಾರದ ಮನಸ್ಸೊಳಗಿರುತ್ತೆ. ಅದಕ್ಕೋಸ್ಕರ ಸೋಮೇಶ್ವರ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಾಗ ಅದರ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆಗುವಾಗ ಹಿಂದಿನ ಇತಿಹಾಸದ ಕಟ್ಟಡಗಳು ಮತ್ತು ಪರಂಪರೆಗಳಿಗೆ ಧಕ್ಕೆ ಆಗದಂತೆ ಕೆಲಸಗಳನ್ನು ಮಾಡಬೇಕಾದಂಥ ಅವಶ್ಯಕತೆಗಳಿದೆ ಅನ್ನೋದನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಸರ್ಕಾರದಲ್ಲಿ ನಮ್ಮ ದೇವಸ್ಥಾನದಲ್ಲಿ ಅನೇಕ ಆಡಳಿತಾತ್ಮಕವಾದಂಥ ಬದಲಾವಣೆ ಮಾಡಬೇಕು ಅನ್ನೋದು ನಮ್ಮ ಮನಸ್ಸೊಳಗಿರೋದು. ಆಡಳಿತಾತ್ಮಕವಾದ ಬದಲಾವಣೆ ಮಾಡಬೇಕು ಅಂತೇಳಿ ನಾವು ಯಾರ್ಯಾರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು, ಸದಸ್ಯರು, ನಮ್ಮ ಅಧಿಕಾರಿಗಳು, ಅನೇಕ ದೇವಸ್ಥಾನಗಳಲ್ಲಿ ಅಧಿಕಾರಿಗಳ ಕೊರತೆ ಇದೆ. ಅದಕ್ಕೋಸ್ಕರ ಬರುವಂದು 2-3 ತಿಂಗಳಲ್ಲಿ ಬೇಕಾದಂಥ ಎಲ್ಲ ರೂಪರೇಖೆಗಳನ್ನು ಇವತ್ತು ಮಾಡಿದ್ದೇವೆ. 1,000 ಸಿಬ್ಬಂದಿಗಳನ್ನು ನಾವು ನೇಮಕ ಮಾಡಿಕೊಳ್ಬೇಕು ಅಂತ ಇದೆ. ಅದಕ್ಕೆ 650 ಜನ ಸಿಬ್ಬಂದಿಗಳಿಗೆ ನಮ್ಮ ದೇವಸ್ಥಾನವೇ ಹಣಗಳನ್ನು ಕೊಡುತ್ತೆ, ಸಂಬಳ ಕೊಡುತ್ತೆ. ನಮಗೆ ಸರ್ಕಾರದ ಆರ್ಥಿಕ ಹೊರೆ ಇಲ್ಲ. ಇನ್ನೊಂದು 350 ಜನ ಸರ್ಕಾರ ಕೊಡಬೇಕು ಅಂತ ಯೋಚನೆ ಮಾಡಿರ್ತೇವೆ. ಅತ್ಯಂತ ಪಾರದರ್ಶಕವಾಗಿ ಮೆರಿಟ್ನಲ್ಲಿ ಈ ದೇವಸ್ಥಾನಗಳಿಗೆ ಸಿಬ್ಬಂದಿಗಳನ್ನು ನೇಮಕ ಮಾಡಿ ಆ ಸಿಬ್ಬಂದಿಗಳನ್ನು ನೇಮಕ ಮಾಡುವುದರಿಂದ ನಮ್ಮ ದೇವಸ್ಥಾನದ ಆದಾಯ ಕೂಡ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ವರದಿ ಹೇಳುತ್ತೆ. ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಅವಶ್ಯಕತೆಗಳು ಕೂಡ ಇದೆ. ಒಂದು ದೇವಸ್ಥಾನಕ್ಕೆ 7, 8, 9 ಜನರನ್ನ ಯಾರಿಗಾದರೂ ಚಾರ್ಜ್ ಹಾಕಿದ್ರೆ ಒಬ್ಬ ಅಧಿಕಾರಿಗೆ ಅವನಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲವನ್ನಂಥ ಪರಿಸ್ಥಿತಿ ಇರೋದ್ರಿಂದ ನಮ್ಮ ದೇವಸ್ಥಾನಗಳು ಅತ್ಯಂತ ಸುಸಜ್ಜಿತವಾಗಿ ಮೂಲಭೂತ ಸೌಕರ್ಯಗಳನ್ನು ಹೊಂದಬೇಕಾದ್ರೆ ಒಳ್ಳೆಯ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅಂತ ಯೋಚನೆ ಇದೆ. ಮೊನ್ನೆ ಹೀಗೆ ನಮ್ಮ ಇಲಾಖೆಯಲ್ಲಿರುವಂಥ ಹಣವನ್ನು, ನಮ್ಮ ದೇವಸ್ಥಾನದಲ್ಲಿರುವಂಥ ಹಣವನ್ನು ಯಾರು ಬೇಕಾದರೂ ಹಾಕಿಲ್ಲ, ಅದು ಸಾರ್ವಜನಿಕ ಹಣ, ಅತ್ಯಂತ ಬಡವರಿಗೆ ಸೇರಬೇಕು ಅನ್ನುವ ಕಾರಣಕ್ಕೋಸ್ಕರ ಪ್ರಥಮ ಬಾರಿಗೆ ಈ ಸಾಮೂಹಿಕವಾದಂಥ ಮದುವೆಯನ್ನು ಮಾಡಬೇಕು ದೇವಸ್ಥಾನದಲ್ಲಿ ಅಂತ ತೀರ್ಮಾನ ಮಾಡಿದ್ದೇವೆ. ನಮ್ಮ ದೇವಸ್ಥಾನದಲ್ಲಿರುವಂಥ 190 ದೇವಸ್ಥಾನಗಳಲ್ಲಿ 100 ದೇವಸ್ಥಾನಗಳು ಇವತ್ತು ಆಯ್ಕೆ ಮಾಡಿಕೊಡ್ತಾ ಇದ್ದೇವೆ. ಯಾರ್ಯಾರು ನಮಗೆ ಬೇಕು ಅಂತ ಸಾಮಾನ್ಯವಾಗಿ ಬಡವರು ಮುಂದೆ ಬರ್ತಾರೆ, ಒಂದು ಪಾವನ ತಾಳಿಯನ್ನು ಕೊಡ್ತೇವೆ. ಒಂದು 10,000 ರೂಪಾಯಿ ವಧುವಿಗೆ 15,000 ರೂಪಾಯಿ ವರದಿ, 5,000 ರೂಪಾಯಿ ವರದಿ ಕೊಡಬೇಕು ಅಂತ ಯೋಚನೆ ಇದೆ ಅವ್ರ ಬಟ್ಟೆ ಬರೆಗಳಿಗೆ. ಹೀಗೆ ಒಂದು ಪ್ರತಿ ಜೋಡಿ ಕೂಡ 55,000 ರೂಪಾಯಿ ಖರ್ಚಾಗುತ್ತೆ ಅಂತ ನಮ್ಮ ಅಂದಾಜು. ನಮ್ಮ ಮನಸ್ಸೊಳಗಿದೆ ಕೊಲ್ಲೂರಿನಂಥ ದೇವಸ್ಥಾನದಲ್ಲಿ ಒಂದು 100 ಬರ್ಬೋದು. ನಿಮ್ಮ ಈ ದೇವಸ್ಥಾನದಲ್ಲಿ, ಸೋಮೇಶ್ವರ ದೇವಸ್ಥಾನದಲ್ಲಿ ಇತಿಹಾಸ ಇರೋದ್ರಿಂದ ಒಂದು 50-100 ಬಂದರೆ ನಮ್ಗೆ ಆಶ್ಚರ್ಯ ಇಲ್ಲ ಅಂತ ಅನಿಸುತ್ತೆ. ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಕೂಡ ಈ ಸಾರಿ ಮದುವೆಗೆ ಬೇಕಾದಂತೆ ಯೋಜನೆ ಮಾಡ್ತೇವೆ. ನಮ್ಮ ಚಾಮುಂಡಿಯಲ್ಲಿ ಮಾಡ್ತೇವೆ, ಮಾದೇಶ್ವರ ಬೆಟ್ಟದಲ್ಲಿ ಮಾಡ್ತೇವೆ, ಬೆಳಗಾವಿಯಲ್ಲಿರುವಂಥ ಯಲ್ಲಮ್ಮನ ದೇವಸ್ಥಾನದಲ್ಲಿ ಮಾಡ್ತೇವೆ. ನನಗನ್ಸುತ್ತೆ ನಾವು ಹೋಗಿರುವಂಥ ವೇಗ, ನಮ್ಮ ಶ್ರಮಗಳು, ಇಡೀ ಇಲಾಖೆ ಒಟ್ಟಾಗಿ ಮಾಡುವಂಥ ಕೆಲಸಗಳು ಎಲ್ಲ ಎಣಿಸ್ಕೊಂಡ್ರೆ ನಾವು 1,000ವನ್ನು ತಲುಪ್ತೇವೆ. 1,000 ಸಾಮೂಹಿಕ ಜೋಡಿಗಳ ಮದುವೆ ಆಗುತ್ತೆ ಅಂತ ನಮಗನ್ಸುತ್ತೆ. ಆದರೆ ನಮ್ಮ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದಕ್ಕಿಂತ ಜಾಸ್ತಿ ಆಗುತ್ತೆ, 2,000 ಮುಟ್ಟಿದ್ರೆ ಆಶ್ಚರ್ಯ ಇಲ್ಲ ಅಂತಾರೆ. ಇದು ಯಾವುದು ಅನ್ನೋದಕ್ಕಿಂತ ಹೆಚ್ಚಾಗಿ ದೇವಸ್ಥಾನದ ಹಣ ಬಡವರಿಗೆ ತಲುಪಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಸಾಮೂಹಿಕ ವಿವಾಹಗಳನ್ನು ಮಾಡುವಂಥ ಕೆಲಸಗಳನ್ನು ಸರ್ಕಾರ ಅತ್ಯಂತ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನಮ್ಮೆಲ್ಲ ಶಾಸಕರು ಕೂಡ ಅವರವರ ಕ್ಷೇತ್ರದಲ್ಲಿ ನಿಂತು ಈ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಆಶೆ ಇದೆ. ಮತ್ತು ನಮ್ಮ ಉಸ್ತುವಾರಿ ಮಂತ್ರಿಗಳು, ನಮ್ಮ MP ಗಳು, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ 224 ಜನ MLAಗಳು ಮತ್ತು 75 ಜನ MLCಗಳು ಇದರಲ್ಲಿ ಭಾಗಿಯಾಗಬೇಕು ಅಂತಿದೆ. ಪೂಜ್ಯರಾದಂಥ ಪೇಜಾವರ ಶ್ರೀಗಳಿಗೆ ಹೇಳಿದ್ದೆ,
ನೀವು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಭಾಗವಹಿಸಿ ನಮ್ಮ ಮದುಮಕ್ಕಳಿಗೆ ತಾಳಿ ಕೊಡಬೇಕು ಅಂತ ಹೇಳಿದ್ದೆ. ಸುಧಾಮೂರ್ತಿ ಅವರಿಗೆ ವಿನಂತಿ ಮಾಡಿದ್ದಾರೆ ಮತ್ತು ರಾಘವೇಶ್ವರ ಶ್ರೀಗಳಿಗೆ ವಿನಂತಿ ಮಾಡಲಾಗಿದೆ. ರವಿಶಂಕರ್ ಗುರೂಜಿಯವರಿಗೆ ಮಾಡಿದ್ದೇವೆ. ಪೂಜ್ಯ ವೀರೇಂದ್ರ ಹೆಗಡೆ ಅವರು ಬಂದು ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನೀವು ನಮ್ಮ ಮದುಮಕ್ಕಳಿಗೆ ಆಶೀರ್ವಾದ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಹೀಗೆ ವಿನಂತಿಗಳನ್ನು ಮಾಡ್ತಾ ಇದ್ದೆವು. ಒಟ್ಟಾರೆ ನಮ್ಮ ಇಡೀ ದೇವಸ್ಥಾನದಲ್ಲಿರುವಂಥ ಎಲ್ಲ ಚಟುವಟಿಕೆಗಳು ಸಮಾಜಮುಖಿಯಾಗಿ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಭಾವನೆಗಳಿದೆ. ಎಲ್ಲೋ ಇಲ್ಲೋ ಒಂದಿಷ್ಟು ಅಪಸ್ವರಗಳು ಚರ್ಚೆಗಳು ಬರುತ್ತೆ. ಸಾರ್ವಜನಿಕ ಜೀವನದಲ್ಲಿ ಚರ್ಚೆಗಳು ಬಂದಾಗ ಆ ಚರ್ಚೆಯಿಂದ ದೂರ ಸರಿಲಿಕ್ಕೆ ಸಾಧ್ಯ ಇಲ್ಲ. ಚರ್ಚೆ ಆಗಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚರ್ಚೆ ಆಗಬೇಕು. ಒಳಿತೇನೋ ಕೆಡುಕೇನೋ ಸರಿಯೇನೋ ತಪ್ಪೇನೋ ಅನ್ನೋದ್ರ ಬಗ್ಗೆ ವಾದ ಆಗಬೇಕು ಅಂತ ಹೇಳೋದು ನಾನು. ವಾದ ಅಂದರೆ ವಿವಾದ ಆಗಬೇಕಂತೇಳಿ ಏನಲ್ಲ, ಚರ್ಚೆ ಆಗಬೇಕು. ಈ ಚರ್ಚೆಯಲ್ಲಿ ಸರಿಯಾವುದು ತಪ್ಪು ಯಾವುದು ಅಂತ ತೀರ್ಮಾನ ಆಗಬೇಕು. ಪ್ರಜಾಪ್ರಭುತ್ವ ಒಂದು ಗೌರವದ್ದು. ಯಾವುದೋ ಒಂದು ಕಾರಣಕ್ಕೆ ಮೊನ್ನೆ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದೆ ನಮ್ಮ ಇಲಾಖೆಯಲ್ಲಿ. ಎಲ್ಲ ಹಿರಿಯರಿಗೆ ನಮ್ಮ ಸೂರ್ಯನಾರಾಯಣ ಹೊಳ್ರು ಪ್ರಧಾನ ಅರ್ಚಕರಿದ್ದಾರಲ್ಲ ಅಂಥ ಹಿರಿಯರೊಬ್ಬರು ಹೋದಾಗ ಒಂದು ಮಾತು ಹೇಳಿದ್ರು ನನಗೆ, ಅಲ್ಲ ಶ್ರೀನಿವಾಸ ಪೂಜಾರಿ ಅವರೇ, ನೀವು ದೇವಸ್ಥಾನದ ಇಲಾಖೆ ಮೂಲಕ ದೇವಸ್ಥಾನ ನಡೆಸ್ತೀರಿ. ಈ ಒಂದು ಕಡೆ ಹೋದರೆ ಶ್ರೀ ರಾಘವೇಂದ್ರ ಸ್ವಾಮಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಬರೆದಿದೆ, ಮತ್ತೊಂದು ಕಡೆ ಹೋದರೆ ನಿಮ್ಮದು ಶ್ರೀ ಮಹಾಗಣಪತಿ ವೈನ್ ಶಾಪ್ ಅಂತ ಬರೆದಿದೆ. ಇದೆಲ್ಲ ಅಭಾಸ ಅನಿಸೋದಿಲ್ವ ನಿಮಗೆ ಅಂತ ಕೇಳಿದರು. ಅವ್ರು ಕೇಳಿದ್ದಾರೆ ಅನ್ನುವ ಕಾರಣಕ್ಕೆ ಅನ್ನೋದೊಂದು, ಅನೇಕ ಹಿರಿಯರ ಸಲಹೆಗಳಿರೋದ್ರಿಂದ ನಾನೊಂದು ಇಲಾಖೆ ಒಂದು ಟಿಪ್ಪಣಿ ಕೊಟ್ಟೆ. ಏನು ಟಿಪ್ಪಣಿ ಕೊಟ್ಟೆ ಅಂತ ಹೇಳಿದರೆ, ರಾಘವೇಂದ್ರ ಸ್ವಾಮಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅನ್ನೋದು, ಮಹಾಗಣಪತಿ ವೈನ್ ಶಾಪ್ ಅನ್ನೋದು, ಈ ಶ್ರೀಲಕ್ಷ್ಮಿ ಮದ್ಯದಂಗಡಿ ಅನ್ನೋದು, ಇದೆಲ್ಲವೂ ಅಭಾಸ ಅನಿಸ್ಬೋದಾದರೆ, ಇನ್ನೂ ಚರ್ಚೆ ಮಾಡಿಲ್ಲ ನಾವು, ಅಭಾಸ ಅನಿಸ್ಬೋದಾದರೆ ಏನು ಮಾಡಬೇಕಿದ್ದಕ್ಕೆ ಅನ್ನೋದ್ರ ಬಗ್ಗೆ ನಮ್ಮ ಅಬಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ನಮ್ಮ ಕಾನೂನು ಇಲಾಖೆ ಹಿರಿಯರನ್ನು ಕರೆದು, ಕಾನೂನು ಇಲಾಖೆ ಸಲಹೆಗಾರನ ಕರೆದು ಒಂದು ಟಿಪ್ಪಣಿ ಮಂಡಿಸಿ ನಮ್ಮ ಇಲಾಖೆಗೆ ಅಂತೇಳಿ ನನಗೆ ಮಂಡಿಸಿ ಅಂತೇಳಿ ಒಂದು ಟಿಪ್ಪಣಿಯನ್ನು ಕೊಟ್ಟಿದ್ದೆ. ಅದು ಯಾವುದೋ ರೂಪದಲ್ಲಿ ಪ್ರಚಾರ ಪಡೆದು ಬಿಡ್ತು. ಎಲ್ಲ ಮಾಧ್ಯಮದವ್ರು ಫೋನ್ ಮಾಡಲಿಕ್ಕೆ ಶುರು ಮಾಡಿದ್ರು, ಏನು ನೀವು ಈಗಲೇ ವೈನ್ ಶಾಪಿನ ಬೋರ್ಡನ್ನು ಬದಲು ಮಾಡ್ತಾ ಇದ್ದೀರಂತೆ, ನೀವು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಬೋರ್ಡ್ ಬದಲು ಮಾಡ್ತಾ ಇದ್ದೇವೆ ಅಂತೇಳಿ ಅನ್ನುವಂಥ ಚರ್ಚೆಗಳು ಬಂತು. ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಟಿ ವಿಗಳೆಲ್ಲ ಫೋನ್ ಮಾಡಿ ನನಗೆ ಇದು ಹೌದಾ ಅಂತ ಕೇಳಿದರು. ಕೆಲವರು ಟೀಕೆ ಮಾಡಲಿಕ್ಕೆ ಶುರು ಮಾಡಿದರು, ಕೆಲವರು ಟಿಪ್ಪಣಿ ಮಾಡಲಿಕ್ಕೆ ಶುರು ಮಾಡಿದರು, ಕೆಲವು ವಾದ ಮಾಡಲಿಕ್ಕೆ ಶುರು ಮಾಡಿದರು. ಹಾಗಾಗಿ ರಾಜ್ಯಕ್ಕೆ ನಾನು ಸ್ಪಷ್ಟವಾದಂಥ ಮಾತುಗಳಲ್ಲಿ ಮಂತ್ರಿಯಾಗಿ ಹೇಳಿದ್ದೇನೆ, ಯಾರೂ ಈ ವಿಚಾರದಲ್ಲಿ ಗಾಬರಿ ಮಾಡ್ಕೊಳ್ಬೇಡಿ, ಚರ್ಚೆ ಆಗಲಿ ಒಂದು ಸರ್ತಿ ಅಂತೇಳಿ. ಒಂದು ಸರ್ತಿ ಚರ್ಚೆ ಮಾಡೋಣ, ಅದು ಸರಿಯಾ ತಪ್ಪಾ ಅಗತ್ಯವ ಅನಗತ್ಯವ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅನ್ನೋದು ಬಿಟ್ಟರೆ ಯಾವುದೇ ನಿಷೇಧವನ್ನು ಹೇರಿಲ್ಲ. ಹಾಗಂತ ಟಿಪ್ಪಣಿ ಕೊಟ್ಟು ಸತ್ಯ, ಅದರಲ್ಲೇನು ವಾದ ಇಲ್ಲ. ಟಿಪ್ಪಣಿ ಕೊಟ್ಟಿದ್ದು ಸತ್ಯ, ಅದರಲ್ಲೇನು ವಾದ ಇಲ್ಲ. ಏನಾಗುತ್ತೆ ಅಂತ ಚರ್ಚೆ ಮಾಡಿ ನ್ಯಾಯಸಮ್ಮತವಾದಂಥ ಧಾರ್ಮಿಕ ಹಿತಕ್ಕೆ ಧಕ್ಕೆ ಆಗದಿರುವಂಥ ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋದನ್ನು ಈ ಮೂಲಕ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಬಂದಾಗ ಅತ್ಯಂತ ಚಂದದ ಬಣ್ಣದ ಕುಂಕುಮಕ್ಕೆ ಪ್ರಸಾದ ಕೊಡ್ತಾ ಇರೋದನ್ನು ಕಂಡೆ. ಯಾರೋ ಓಡಿ ಬಂದು ಹೇಳಿದರು, ಇದರಲ್ಲಿ ರಾಸಾಯನಿಕ ಇದೆ, ಹಣೆಗೆ ಬೊಟ್ಟಿಟ್ಟರೆ ಅದರಲ್ಲಿ ದಿಬ್ಬ ಬರುತ್ತೆ ಅಂತ ಹೇಳಿದರು. ಅದನ್ನು ನಿಯಂತ್ರಣ ಮಾಡಬೇಕಾದಂಥ ಅನಿವಾರ್ಯತೆ ನಮ್ಮ ಸರ್ಕಾರಕ್ಕೆ ಇರುತ್ತೆ, ಯಾವುದೇ ಸರ್ಕಾರ ಇರುತ್ತೆ. ಅದಕ್ಕೋಸ್ಕರ ರಾಸಾಯನಿಕ ಲೇಪಿತವಾಗಿರುವಂಥ ಪ್ರಸಾದ ಪೂರ್ವದಲ್ಲಿ ಬರುವಂಥ ಕುಂಕುಮವನ್ನು ನಿಷೇಧ ಮಾಡಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟುಬಿಟ್ಟಿದ್ದೇನೆ. ಇದರಲ್ಲಿ ರಾಜ ಏನಿಲ್ಲ ನಮಗೆ. ಕುಂಕುಮ ಇರುವುದು ಬಣ್ಣಕ್ಕೋಸ್ಕರ ಅಲ್ಲ, ದೇವಸ್ಥಾನದಲ್ಲಿ ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ. ಅದಕ್ಕೋಸ್ಕರ ಕೆಲವು ಸರ್ತಿ ಕಠಿಣ ಅಲ್ಲದೆ ಇದ್ದರೂ ಕೂಡ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗ್ತದೆ ಅಂತ ಅನಿಸುತ್ತೆ. ಈ ಹಿನ್ನೆಲೆಯಲ್ಲಿ ನಮ್ಮ ದೇವಸ್ಥಾನ ಅತ್ಯಂತ ಅರ್ಥಪೂರ್ಣವಾಗಬೇಕು. ಎಲ್ಲ ವರ್ಗದ, ಎಲ್ಲ ಧರ್ಮದ, ಎಲ್ಲ ಜನಾಂಗದ ಸಾಮಾಜಿಕ ನ್ಯಾಯಕ್ಕೆ ಒತ್ತು ಕೊಡುವಂಥ ಒಂದು ದೇವಸ್ಥಾನವಾಗಿ ರೂಪುಗೊಳ್ಳಬೇಕು. ನಮ್ಮ ಸೋಮೇಶ್ವರ ಅನ್ನುವಂಥ ಇತಿಹಾಸ ಪರಂಪರೆಯಾಗಿರುವಂಥ ಒಂದು ದೇವಸ್ಥಾನ. ಈ ದೇವಸ್ಥಾನದ ಮೂಲಕ ಅನೇಕ ಯೋಜನೆಗಳನ್ನು ಹಾಕಿಕೊಳ್ಳುವಂಥ ಅವಕಾಶಗಳು ನಮಗಿದ್ರೆ ಅದನ್ನೆಲ್ಲವನ್ನು ಮಾಡೋಣ. ಆ ದೇವಸ್ಥಾನದಲ್ಲಿ ಎಲ್ಲರೂ ಮುಕ್ತರಾಗಿ ಬಂದು ಆ ಪೂಜೆಯಲ್ಲಿ ಪಾಲ್ಗೊಂಡು ದೇವಸ್ಥಾನವನ್ನು ಪ್ರಸಾದವನ್ನು ಸ್ವೀಕರಿಸಿ ನೆಮ್ಮದಿಯಿಂದ ತೆರಳುವಂಥ ಈ ದೇವಸ್ಥಾನಕ್ಕೆ ಹೋದೆ ನಾನು ಸೋಮೇಶ್ವರನಲ್ಲಿ. ನಾನು ಬೇಡಿಕೊಂಡೆ ನನಗೆ ಒಳ್ಳೆಯದಾಗಬೇಕು ಅಂತ ಹೇಳಿ, ಅದರಿಂದ ನನಗೆ ನೆಮ್ಮದಿ ಸಿಕ್ಕಿದೆ ಅನ್ನುವಂಥ ಭಾವನೆಗಳು ವ್ಯಕ್ತವಾಗುವಂಥ ರೀತಿಯಲ್ಲಿ ನಮ್ಮ ಪೂಜಾ ಪುರಸ್ಕಾರಗಳು ನಡೀಬೇಕು ಅನ್ನೋ ನಮ್ಮ ಹಂಬಲ ಇದೆ. ಸರ್ಕಾರ ಈ ಎಲ್ಲ ದೇವಸ್ಥಾನಕ್ಕೆ ಪರಿಪೂರ್ಣವಾಗಲಿಕ್ಕೆ ಮತ್ತು ದೇವಸ್ಥಾನ ಅರ್ಥಪೂರ್ಣವಾಗಲಿಕ್ಕೆ, ದೇವಸ್ಥಾನ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ನಡೆಯಲಿಕ್ಕೆ ಪೂರ್ಣ ಸಹಕಾರವನ್ನು ಕೊಡುತ್ತದೆ ಅನ್ನುವಂಥ ಮಾತು ಹೇಳಿ, ನಿಮ್ಮ ಈ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮತ್ತು ಪ್ರವಾಸೋದ್ಯಮ ಇಲಾಖೆಯಿಂದ ಮತ್ತು ನಮ್ಮ ಇಲಾಖೆಯಿಂದ ಎರಡೂ ಮೂಲಕೂ ಕೂಡ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಯೋಚನೆಯನ್ನು ಮಾಡೋಣ ಅನ್ನುವಂಥ ಮಾತು ಹೇಳಿ, ಈ ಮುಂದಿನ ದಿನಗಳಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನ ಅನ್ನೋದು ಬರೀ ಇತಿಹಾಸ ಪ್ರಸಿದ್ಧವಲ್ಲ, ಎಲ್ಲ ವರ್ಗದ, ಎಲ್ಲ ಜನಾಂಗದ, ಭಾಳ ದೇಶ ವಿದೇಶದ ಪ್ರವಾಸಿಗರು ಬಂದು ಈ ಪ್ರದೇಶದಲ್ಲಿ ಬಂದು ಇನ್ನು ಕಣ್ತುಂಬಿಸಿಕೊಳ್ಳುವಂಥ ಅವಕಾಶಗಳಾಗಲಿಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲವನ್ನು ಮಾಡೋಣ. ಸ್ಪಂದಿಸುತ್ತಾ
ಈ ಹಿಂದೆ ಅವರು ಸಚಿವರಾಗಿದ್ದ ಸಂದರ್ಭದಲ್ಲಿ ಕೂಡ ಈ ದೇವಸ್ಥಾನಕ್ಕೆ 10 ಲಕ್ಷ ರೂಪಾಯಿಗಳ ಅನುದಾನವನ್ನು ಬಿಡುಗಡೆ ಮಾಡಿರ್ತಾರೆ ಎನ್ನುವಂಥ ಒಂದು ಸಂತೋಷದ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಅತ್ಯಂತ ಸಂತೋಷವಾಗ್ತಿದೆ ಶ್ರೀ ಸೋಮನಾಥ ದೇವಸ್ಥಾನದ ಸೋಮನಾಥ ಚಾವಡಿಯ ಉದ್ಘಾಟನೆಯಲ್ಲಿ ಭಾಗವಹಿಸಲಿಕ್ಕೆ. ಈ ಒಂದು ಪವಿತ್ರವಾದ ಕ್ಷೇತ್ರದ ಈ ಸಭಾಭವನದ ಉದ್ಘಾಟನೆ ಅಧ್ಯಕ್ಷ ಸ್ಥಾನವನ್ನು ಬಹುಶಃ ನಿಮ್ಮೆಲ್ಲರ ವಿಶೇಷವಾದ ಒಂದು ಪ್ರಾರ್ಥನೆ ಮತ್ತು ದೇವರ ಒಂದು ಆಶೀರ್ವಾದ ಮುಖಾಂತರ ನನಗೆ ಸಿಕ್ಕಿದಂಥ ಭಾಗ್ಯ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬಹುಶಃ ಈ ಕ್ಷೇತ್ರವು ಅತ್ಯಂತ ಅಭಿವೃದ್ಧಿ, ಅತ್ಯಂತ ಪಾವಿತ್ರ್ಯಕ್ಕೆ ಒಂದು ಕೇಂದ್ರ ಆಗಬೇಕಂತೇಳಿ ನಮಗೆಲ್ಲರಿಗೂ ದೊಡ್ಡ ಒಂದು ಕನಸು. ಬಹುಶಃ ನಾನು ಶಾಸಕನಾಗುವ ಮೊದಲೇ ರವೀಂದ್ರನಾಥ್ ರೈ ಅವರು ಬಹುಶಃ ಶ್ರೀ ಬ್ರಹ್ಮಕಲಶೋತ್ಸವ ಮಾಡೋ ಸಂದರ್ಭದಲ್ಲಿ ನನ್ನ ತಂದೆ ಶಾಸಕರಾಗಿದ್ದರು. ನಾನು ಬಹುಶಃ ವಿದ್ಯಾರ್ಥಿಯಾಗಿದ್ದಲೇ ಈ ಪ್ರದೇಶಕ್ಕೆ ನಾನು ಇವತ್ತು ಬರ್ತಾ ಇದ್ದೆ. ತದನಂತರ ಬಹುಶಃ ನಾನು ಯುವಕನಾಗಿದ್ದಾಗ ಆ ಬ್ರಹ್ಮಕಲೋತ್ಸವದಲ್ಲಿ ಆಗ ನಾನು ಶಾಸಕನಾಗಿರಲಿಲ್ಲ, ಆದರೂ ಕೂಡ ನನ್ನ ಅವತ್ತು ಅತಿಥಿಯಾಗಿ ಮಾಡಿ ನಾವು ಬೇರೆ ಬೇರೆ ಕೆಲಸ ಕಾರ್ಯಕ್ಕೆ ನಾವು ಇವತ್ತು ಪ್ರಾರಂಭ ಮಾಡಿದಂಥ ಒಂದು ನೆನಪಾಗಿ ಈಗಲೂ ಕೂಡ ನನಗೆ ಇವತ್ತು ಬರ್ತಾ ಇದೆ. ಬಹುಶಃ ಅವತ್ತು ತಂದೆ ಶಾಸಕರಾಗಿದ್ದ ಕಾರಣ ಈ ರಸ್ತೆಗೆ ಮುಖ್ಯವಾಗಿ ಡಾಂಬರೀಕರಣ ಇರಲಿಲ್ಲ. ಆ 2 ರಸ್ತೆಗೆ ಡಾಂಬರೀಕರಣ ಮಾಡಬೇಕಂತ ಹೇಳಿದಾಗ ಅದರ ಹಠ ಹಿಡಿದು ಆ ಡಾಂಬರೀಕರಣವನ್ನು ಕೂಡ ಪೂರ್ತಿಗೊಳಿಸುವಂಥ ಅವಕಾಶ ನಮ್ಮಿಂದ ಅವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಲ್ಲದೆ ಬಹುಶಃ ನನಗೆ ಮೊನ್ನೆ ನೆನಪಾಯಿತು, ಈ ಬ್ರಹ್ಮಕಲಶೋತ್ಸವ ಆಗುವ 2 ದಿವಸ ಮುಂಚೆ ಬರೀ ನಾನು ಜಸ್ಟ್ ಬಂದು ಹೋಗುವಾಗ ಎಲ್ಲವೂ ಕೂಡ ಭಾಳ ಚೆನ್ನಾಗಿತ್ತು. ಆ ಗಂಟೆ ಮತ್ತು ಹಳೆ ಗಂಟೆಯನ್ನೇ ಫಿಟ್ ಮಾಡಿದ್ದು. ನಾನು ಹೇಳಿದೆ, ಇಷ್ಟೆಲ್ಲ ನೀವು ಚೆಂದ ಮಾಡುವಾಗ ಇದಕ್ಕೊಂದು ಪಾಲಿಶಿಂಗ್ ಮಾಡೋದಿದ್ರೆ ಹೇಗೆ, ಒಂದು ಮಾಡಲೇಬೇಕಂತ ಹೇಳಿದಾಗ ಏನು ಮಾಡೋದು, ಈಗ ಲೇಟ್ ಆಯ್ತಲ್ಲ ಅಂತ ಹೇಳಿದಾಗ ಅದೇನಾಗೋದಿಲ್ಲ, ಟ್ರೈ ಮಾಡು ಅಂತ ಹೇಳಿ ನನ್ನ ಕ್ಲಾಸ್ಮೇಟ್ ರಾಹುಲ್ ಬಲ್ಲಾಲಿದ್ದ, ಅವನ ಈ ಅಡಿಯಲ್ಲಿ ಎಲೆಕ್ಟ್ರೋಪ್ಲೇಟಿಂಗ್ ಇದು ಅವನ ಹತ್ರ ಗ್ಯಾರೇಜ್ ಇತ್ತು, ಬಲ್ಲಾಲ್ ಗ್ಯಾರೇಜ್. ಬಹುಶಃ ನಾನು ಅವನ ಜೀಪಲ್ಲೇ ಬಂದು ಈ ಗಂಟೆಯನ್ನೆಲ್ಲ ತಗೊಂಡೋಗಿ ಎಲೆಕ್ಟ್ರೋಪ್ಲೇಟಿಂಗ್ ಮಾಡಿ ಅದು ಕಂಪ್ಲೀಟ್ ಶೈನಿಂಗ್ ಆಗಿ ಬಹುಶಃ ಅಲ್ಲಿ ಫಿಟ್ ಮಾಡುವಂಥ ಒಂದು ಭಾಗ್ಯ ಕೂಡ ನನಗೆ ಸಿಕ್ಕಿತಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಆ ಸಂದರ್ಭದಲ್ಲಿ ಈ ಒಂದು ನಮ್ಮ ಬೀಚಿಗೆ ಹೋಗುವಂಥ ರಸ್ತೆ ಕೂಡ ಇವತ್ತು ಅಷ್ಟು ಚೆನ್ನಾಗಿರಲಿಲ್ಲ, ಅದು ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡುವಂಥ ಅವಕಾಶ ಕೂಡ ಆಯಿತು. ತದನಂತರ ಕೆರೆ ಕೂಡ ಭಾಳ ಸಣ್ಣವಾದ ಕೆರೆ ಇತ್ತು, ಅದಕ್ಕೆ ಸರಿಯಾದ ಒಂದು ದಡವೇ ಇವತ್ತು ಇರಲಿಲ್ಲ. ಒಂದು ದಿವಸ ಕೃಷ್ಣಗಟ್ಟಿ ಮೇಲೆ ಚರ್ಚೆ ಆಯಿತು, ಸಾರ್ವಜನಿಕ ಕೆರೆಯ ಖಾಸಗಿ ಅಂತೇಳಿ. ಇಲ್ಲ, ಅವರು ಹೇಳಿದ ದೇವಸ್ಥಾನದ ಕೆರೆ ಅಂತೇಳಿ RTC ತಂದು ಕೊಟ್ಟರು. ತಕ್ಷಣ ಅವತ್ತು ಅದಕ್ಕೆ 1 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿ ಇಡೀ ಸಂಪೂರ್ಣವಾಗಿ ಅದನ್ನು ನಾವು ಸುಸಜ್ಜಿತ ಮಾಡುವಂಥ ಅವಕಾಶ ಕೂಡ ಇವತ್ತು ಆಯಿತು. ಅದೇ ರೀತಿ ಈ ಮುಖ್ಯ ರಸ್ತೆ ಕೂಡ ನಿಮ್ಗೆ ಗೊತ್ತಿದೆ, ಈಗ ಡಬಲ್ ರಸ್ತೆ ಆಗಿದೆ. ವಿಶ್ವನಾಥ್ ಗಟ್ಟಿ ಅವರು ಬಂದು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕಂತ ಹೇಳಿದಾಗ ಇವತ್ತು ಈಗ ರಸ್ತೆ ಒಂದು ಡಬಲ್ ರಸ್ತೆಯಾಗಿ ಇವತ್ತು ನಿರ್ಮಾಣವಾಗಿ ಬಹುಶಃ ಬಂದಿದ್ದರೆ ಅದು ಎಲ್ಲ ಬಹುಶಃ ಈ ದೇವರ ಕೊಟ್ಟಂಥ ವಿಶೇಷ ಶಕ್ತಿ ಮುಖಾಂತರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಯಾಕೆ ನಾನು ಹೇಳಿದ ಹಾಗೆ ಅಲ್ಲಿ ಫಸ್ಟ್ ಸ್ಟೆಪ್ ಸೀಕರಿಗೆ ಇರಲಿಲ್ಲ, ಬಂಡೆಯಿಂದ ಕಾಲು ಮೇಲೆ ದೂರ ಇಟ್ಟು ಕೆಳಗೆ ಇಳಿತಾ ಇದ್ದು, ಮೇಲೆ ಹತ್ತಾ ಇದ್ದು. ನಾನೇ ಟೂರಿಸಂ ಅಧಿಕಾರಿ ಕರ್ಕೊಂಡು ಬಂದು ನಿರ್ಮಿತ ಆ ಸ್ಟೆಪ್ಪಲ್ಲಿ ಬರಬೇಕಂತಲ್ಲಿ ಸ್ಟೆಪ್ಪಿಗೆ ಅವತ್ತು ನಾನೇ ಬಹುಶಃ ತಂದೆ ಶಾಸಕರಾಗಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಬಂದು ಅಲ್ಲಿ ಒಂದು ಸ್ಟೆಪ್ ಬರಬೇಕು ಮತ್ತು ಸಂಜೆ ಹೊತ್ತು ನಡ್ಕೊಂಡು ಮೇಲೆ ಬರಲಿಕ್ಕೆ ಜನರಿಗೆ ಲೈಟನ್ನು ಹಾಕಬೇಕು ಮತ್ತು ಸ್ಟೆಪ್ಪು ಕೂಡ ಹೋಗುವಾಗ ಜನರಿಗೆ ವಯಸ್ಸಾದವರಿಗೆ ಕಂಪ್ಲೀಟ್ ಮೇಲೆ ಸಡನ್ನಾಗಿ ಹತ್ತಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ನಿಲ್ಲಲಿಕ್ಕೆ ಜಾಗ ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಬಹುಶಃ ಪ್ಲ್ಯಾನ್ ಮಾಡಿದ ಕೂಡ ನೆನಪು ಇವತ್ತು ಬಹುಶಃ ನನಗೆ ಇವತ್ತು ಬರುವಂಥದ್ದು. ಸೊ ಇದೆಲ್ಲವೂ ಕೂಡ ಬಹುಶಃ ದೇವರು ಯಾರಿಂದ ಮಾಡಿಸಬೇಕು ಅವರಿಂದ ಮಾಡಿಸ್ತಾರೆ ಅಂತ ತೀರ್ಮಾನ ಇವತ್ತು ಕೊಡುವಂಥ ಸಂದರ್ಭ. ನಾನು ಯಾವಾಗಲೂ ಯಾಕೆ ಅಂತ ಹೇಳಿದರೆ ಈ ಒಂದು ಸುತ್ತಮುತ್ತಲಿನ ಪ್ರದೇಶಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಅತ್ಯಂತ ಸಂತೋಷ ಆಗ್ತಿದೆ. ಮುಂಚೆ ಇಲ್ಲಿಂದ ನೀವು ಪೋರ್ಟಾಗಿ ಉಚ್ಚಲೆಗೆ ಹೋಗೋ ರಸ್ತೆ ಕೂಡ ಸರಿಯಿಲ್ಲ, ಅದನ್ನು ಸಂಪೂರ್ಣವಾಗಿ ಬಹುಶಃ ಅಲ್ಲಿ ತನಕ ಇವತ್ತು ಡಾಮರೀಕರಣ ಮಾಡಿಕೊಡುವಂಥ ಒಂದು ಅವಕಾಶ. ನಿಮ್ಮ ತೊಕ್ಕೋಟಿನಿಂದ ಸರಸ್ವತಿ ಕೊನಾಗಿರಲಿ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ನಾನು ಕಳೆದ ಸಲ ಚುನಾವಣೆ ಹೇಳಿದೆ, ನಾನು ಬಂದಿದ್ದಕ್ಕೆ ನಾನು ಸಂಪೂರ್ಣವಾಗಿ ಕಾಂಕ್ರೀಟೀಕರಣ ಮಾಡಿ ಕೊಡ್ತೇನೆ ಅಂತೇಳಿ. ಇವತ್ತು ಯಾಕೆ ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬಂದು ಹೋಗಲಿಕ್ಕೆ ಅವ್ರಿಗೆ ಸುಲಭ ಆದರೆ ಭಾಳಷ್ಟು ಜನ ಬರ್ತಾರೆ. ಬಂದು ಹೋಗುವಂಥ ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಕಷ್ಟ ಆದರೆ ಯಾರು ಮಾರೆ ಹೋಗೋದಂತ ವಾರಕ್ಕೆ ಒಮ್ಮೆ ಬರುವವರು ತಿಂಗಳಿಗೊಮ್ಮೆ ಬರಲಿಕ್ಕೆ ಮಾಡ್ತಾರೆ. ಅದೇ ನೀವು ಬಂದು ಹೋಗಲಿಕ್ಕೆ ವ್ಯವಸ್ಥೆ ಸರಿ ಮಾಡಿಬಿಟ್ರೆ ಇಮ್ಮಿಡಿಯೇಟಾಗಿ ಹೋಗಿ ಬರುವಂಥ ಜನ ಇವತ್ತು ಬರುವಂಥ ಒಂದು ಸಂದರ್ಭ ಇವತ್ತು ಅವಕಾಶ ಆಗ್ತದೆ. ಅದರಿಂದ ನಿಮ್ಮ ಬ್ರಹ್ಮಕಲಶೋತ್ಸವ ಮತ್ತು ಮುಂದಿನ ಕಾರ್ಯಕ್ರಮ ಆಗುವಾಗ ನಾವು ಸೋಮೇಶ್ವರ ಜಂಕ್ಷನ್ನಿಂದ ಹಿಡಿದು ಕೋಟೆಕಾರ್ ಜಂಕ್ಷನ್ ಹಿಡಿದು ಇಲ್ಲಿ ತನಕ ಕೂಡ ಚತುಷ್ಪಥ ರಸ್ತೆ ಅಗಲೀಕರಣಗೊಳಿಸಲಿಕ್ಕೆ ಈಗಾಗಲೇ 4 ಕೋಟಿ ರೂಪಾಯಿ ಅನುದಾನ ಕೂಡ ಇವತ್ತು ಬಿಡುಗಡೆ ಆಗಿದೆ. ಅದರ ಜೊತೆಯಲ್ಲಿ ಆ ರೈಲ್ವೆ ಟ್ರ್ಯಾಕ್ ಏನಿದೆ, ನಾನು ಈಗಾಗಲೇ MP ಗೆ ಹೇಳಿದ್ದೇನೆ, ಆ ರೈಲ್ವೆ ಟ್ರ್ಯಾಕ್ನಲ್ಲಿ ನಾವು ಒಂದು ಅಂಡರ್ ಪಾಸನ್ನು ನಾವು ಮಾಡಲೇಬೇಕು. ನಾವೇನಾದರೂ ಇವತ್ತು ನೀವು ಕೂಡ ಅದಕ್ಕೆ ಬಲವಾದ ಒಂದು ಒತ್ತನ್ನು ಇದು ಕೊಡುವಂಥ ವಿಚಾರ ಆಗಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅಂಡರ್ ಪಾಸ್ ಇಲ್ಲಿ ನಿರ್ಮಾಣ ಆಗದಿದ್ದರೆ ನಮಗೆ ಬರುವಂಥ ಭಕ್ತಾದಿಗಳು ಯಾತ್ರಿಕರು ಭಾಳಷ್ಟು ಇವತ್ತು
ಅರ್ಧ ಗಂಟೆ 1 ಗಂಟೆ ಯಾರಿಗೂ ಇವತ್ತಿನ ಕಾಲದಲ್ಲಿ ಅವರಿಗೆ ಸಮಯಾವಕಾಶ ಇರುವುದಿಲ್ಲ. ಆದ ಕಾರಣ ಈ ಒಂದು ಅಂಡರ್ ಪಾಸ್ಗೆ ನಾವು ಈಗಾಗಲೇ ಪ್ರಾರಂಭ ಮಾಡಬೇಕು. ನಾವು ಪ್ರಯತ್ನ ಪಟ್ಟರೆ ದೇವರು ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಆ ಒಂದು ಬಹುಶಃ ನಾವು ಜೊತೆಯಾಗಿ ಸೇರಿಕೊಂಡು MP ಜೊತೆ ಮೀಟಿಂಗ್ ಹೇಳಿದ್ದೇನೆ, ರೈಲ್ವೆ ಅಧಿಕಾರಿಗಳು ಮೀಟಿಂಗ್ ಕರೀರಿ, 2-3 ಸಂಬಂಧಪಟ್ಟ ಅಂಡರ್ ಪಾಸನ್ನು ನಾವು ಮಾಡಲೇಬೇಕು. ಈಗ ಮತ್ತೆ ಕಷ್ಟ ಇಲ್ಲ. ಸೋಮೇಶ್ವರ ನಗರವನ್ನು ನಾನೀಗ ಗ್ರಾಮ ಪಂಚಾಯತ್ ಆಗಿತ್ತು, ನಾನೇ ಅರ್ಬನ್ ಡೆವಲಪ್ ಮಿನಿಸ್ಟರ್ ಆದ ಕಾರಣ ಇದನ್ನು ಇವತ್ತು ಪುರಸಭೆಯಾಗಿ ಪರಿವರ್ತನೆ ಮಾಡೋ ಉದ್ದೇಶ ಅಂತ ಹೇಳಿದರೆ ಇದರ ಸರ್ವತೋಮುಖ ಉದ್ದೇಶ ಅಭಿವೃದ್ಧಿ ಆಗಬೇಕೆಂಬ ಉದ್ದೇಶದಿಂದಲೇ ನಾನು ಇವತ್ತು ಅದನ್ನು ಪುರಸಭೆಯಾಗಿ ಮಾಡಿದ್ದೇನೆ. ಗ್ರಾಮ ಪಂಚಾಯತ್ ಆಗಿದ್ದರೆ ಬರೀ 50-60 ಲಕ್ಷ ರೂಪಾಯಿ ಅನುದಾನ. ಇವತ್ತು ಪುರಸಭೆ ಆದ ಕಾರಣ ವರ್ಷಕ್ಕೆ 1.5 ಕೋಟಿ 2 ಕೋಟಿ ಮತ್ತು 5 ವರ್ಷಕ್ಕೊಮ್ಮೆ 10 ಕೋಟಿ ರೂಪಾಯಿಯ ವಿಶೇಷವಾದ ಅನುದಾನ ಬರುವಂಥ ಅವಕಾಶ ಆಗಬೇಕೆಂಬ ಉದ್ದೇಶದಿಂದ ಇದನ್ನು ನಾವು ಇವತ್ತು ಪುರಸಭೆಯಾಗಿ ಇವತ್ತು ನಾವು ಪರಿವರ್ತನೆ ಮಾಡಿದ ಸಂದರ್ಭದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೂಡ ಅದಕ್ಕೆ ಬೇಕಾದಂಥ ನಗರ ಮಟ್ಟದ ಅಂಡರ್ ಪಾಸ್ ನಿರ್ಮಾಣ ಮಾಡಲಿಕ್ಕೆ ಅದಕ್ಕೆ ವಿಶೇಷವಾದ ಯೋಜನೆ ಕೂಡ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸಿ ಈ ಕೆಲಸ ನಾವು ಮುಂದಿನ ದೊಡ್ಡ ಮಟ್ಟದ ಯೋಜನೆ ಹೇಳಿಕೊಂಡು ಬಹುಶಃ DC ಹತ್ರ ನಾನು ಮೊನ್ನೆ ಇವತ್ತು ಮಾತಾಡಿದ್ದೇನೆ. ನಾವು ಈ ಕ್ಷೇತ್ರದ ಬಗ್ಗೆ ಒಂದು ವಿಶೇಷವಾದ ಮೀಟಿಂಗನ್ನು ಕರಿಬೇಕು. ಅದು ಟೂರಿಸಂ ಡಿಪಾರ್ಟ್ಮೆಂಟ್, ನಮ್ಮ ಧಾರ್ಮಿಕ ದತ್ತಿ ಇಲಾಖೆ, ನಮ್ಮ ADB ಯೋಜನೆ ಮತ್ತು ನಮ್ಮ ಅದನ್ನು ಉಸ್ತುವಾರಿ ಸಚಿವರ ಟೈಮ್ ತೆಕ್ಕೊಂಡು ನಾನು ಇವತ್ತು ಮಾಡ್ತೇನೆ. ಇದು ನನ್ನ ಯೋಜನೆ. ಬಹುಶಃ ಅದರಲ್ಲಿ ನಿಮ್ಮ ಪ್ರಾರ್ಥನೆ ಮಾಡಿ ಅದನ್ನು ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಪಲ್ಲರವರು ನಿಮ್ಮೆಲ್ಲರ ಪ್ರಾರ್ಥನೆ ಅದಕ್ಕೆ ಅತ್ಯಗತ್ಯ. ಅದು ಯೋಜನೆ ಏನಂತ ಹೇಳಿದರೆ ಭವಿಷ್ಯ ಇರುವಂಥ ಒಂದು ಪವಿತ್ರವಾದ ಯಾತ್ರಾ ಕೇಂದ್ರವಾಗಿ ಸೋಮೇಶ್ವರ ದೇವಸ್ಥಾನಕ್ಕೆ ಎಲ್ಲ ಭಾಗ್ಯ ದೇವರು ತಂದು ಒದಗಿಸಿದ್ದಾನೆ. ಇದನ್ನು ನಾವು ಉಪಯೋಗ ಮಾಡಿಕೊಳ್ಳೋ ಜವಾಬ್ದಾರಿ ಇವತ್ತು ನಮ್ಮದಾಗಿದೆ. ಬಹುಶಃ ನಿಮ್ಮ ಈ ಪ್ರದೇಶದಲ್ಲಿ ಸಮುದ್ರ ಬದಿಯಲ್ಲಿ ಈಶ್ವರ ದೇವಸ್ಥಾನ ಇರುವುದು ಇಲ್ಲಿ, ಮತ್ತೊಂದು ಗೋಕರ್ಣದಲ್ಲಿ, ಮತ್ತು ಬೇರೆ ಕಡೆ ಗೊತ್ತಿಲ್ಲ. ಇವಾಗ ನಮ್ಮ ರುದ್ರಭೂಮಿ ಕೂಡ ಇದೆ. ಇದನ್ನು ಭಾಳಷ್ಟೊಂದು ದೀರ್ಘಾಲೋಚನೆ ಮಾಡಿ ಒಂದು ಉತ್ತಮವಾದ ಒಂದು ವ್ಯವಸ್ಥೆ ಮಾಡಿದರೆ ಬಹುಶಃ ಈ ತೀರಿ ಹೋದ ನಂತರ ಅಂತಕ್ಕೆ ಮಾಡೋ ಸಂದರ್ಭ ಎಲ್ಲರೂ ಕೂಡ ಗೋಕರ್ಣಕ್ಕೆ ಬೇರೆ ಬೇರೆ ಹೋಗಲಿಕ್ಕೆ ಎಲ್ಲರೂ ಕೂಡ ಇಲ್ಲಿ ಇಡೀ 2-3 ಜಿಲ್ಲೆಯವರೇ ಇಲ್ಲಿಗೆ ಬರುವಂಥ ವ್ಯವಸ್ಥೆ ಕೂಡ ಇವತ್ತು ಆಗ್ತದೆ. ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನ ಜವಾಬ್ದಾರಿ. ಅವತ್ತೊಮ್ಮೆ ನಾನು ಅಮೃತ ಸೋಮೇಶ್ವರ ಹತ್ರ ಮತ್ತು ಕೊಲ್ಯ ಸ್ವಾಮೀಜಿ ಅಂತ ಹೇಳಿದೆ, ನೀವೊಂದು ಕಮಿಟಿ ಮಾಡಿ ಎಲ್ಲ ಸೇರಿಕೊಂಡು ಯಾವ ರೀತಿ ನೀವು ಪ್ಲ್ಯಾನ್ ಕೊಡಿ, ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ನಾವು ಮಾಡುವಂಥ ನಾನು ಹೇಳಿದ್ದೆ. ಮತ್ತು ಬಹುಶಃ ಅದು ಮಹಾಲಿಂಗರಿಗೂ ನಮ್ಮ ಮೀಟಿಂಗಲ್ಲಿ ಇದ್ದರು. ಏನಾಗಿದೆ ಅಂತ ಈಗ ನನಗೆ ಗೊತ್ತಿಲ್ಲ, ಅದನ್ನು ಮಾಡಬೇಕಂತೇಳಿ ನಾನು ರವೀಂದ್ರ ರೈವರ್ತ ಮತ್ತು ವಿಶ್ವನಾಥ್ ಶೆಟ್ಟಿ ಗಟ್ಟಿ ಒಗ್ಗನವ್ರಿಗೆ ನಾನು ಹೇಳೋ ವಿಚಾರ ಅಂತ ಹೇಳಿದ್ದು ಒಂದು ಫೋಕಸ್ ಪಾಯಿಂಟ್ ಇದು. ಆದರೆ 3 ಜಿಲ್ಲೆಯವರು ಇಲ್ಲಿಗೆ ಬರ್ತಾರೆ, ನಿಮ್ಮ ಕಾಸರಗೋಡಿನವರು ಕೂಡ ಇಲ್ಲಿಗೆ ಬರ್ತಾರೆ. ಇಲ್ಲಿ ಬಹುಶಃ ನೋಡಿ, ಯಾವುದೊಂದು ಪ್ರದೇಶ ಅಭಿವೃದ್ಧಿ ಆಗಬೇಕಾದ್ರೆ ಜನಸಾಮಾನ್ಯ ಬಂದು ಹೋಗೋದು ಅಭಿವೃದ್ಧಿ ಆಗೋದಿಲ್ಲ. ಬಂದು ಹೋದಾಗ ಮಾತ್ರ ಎಕಾನಮಿಕ್ ಫ್ಲೋ ಆಗ್ತದೆ, ಆರ್ಥಿಕವಾದ ಚಲನವಲನ ಆಗ್ತದೆ. ಆರ್ಥಿಕವಾದ ಚಲನವಲನ ಆದಾಗ ಈ ಪ್ರದೇಶ ಇವತ್ತು ತನ್ನಿಂದ ತಾನೇ ಇವತ್ತು ಅಭಿವೃದ್ಧಿ ಆಗುವ ಒಂದು ಪ್ರದೇಶವಾಗಿ ಇವತ್ತು ನಿರ್ಮಾಣ ಆಗ್ತದೆ. 2 ಪ್ರವಾಸಿ ಇಲಾಖೆ ಯಾಕೆ ಅಂತ ಹೇಳಿದರೆ ಬಹುಶಃ ಇವತ್ತು ಒಂದು ಸರಿಯಾದ ನಮ್ಮ ಈ ಉಪಯೋಗ ಮಾಡಲಿಕ್ಕೆ ವಿಫಲರಾಗಿದ್ದೇವೆ. ಆದ ಕಾರಣ ನಮ್ಮ ಸಿ ಗ್ರೌಂಡ್ನಿಂದ ಹಿಡಿದು ಬಹುಶಃ ನಮ್ಮ ತಲಪಾಡಿ ತನಕ ಈ ಬೀಚ್ ಬದಿಯಲ್ಲಿ ನಾವೇನು ಉತ್ತಮವಾದ ರಸ್ತೆ ನಿರ್ಮಾಣ ಮಾಡಿ ಒಂದು ಮರೈನ್ ಡ್ರೈವ್ ಥರ ಮಾಡಿದರೆ ಈ ಪ್ರದೇಶ ಅಭಿವೃದ್ಧಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗಲಿಕ್ಕೆ ಇವತ್ತು ಅವಕಾಶ ಆಗ್ತದೆ. ಇದಕ್ಕೆ ಬೇಕಾದ ಯೋಜನೆ ಕೂಡ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಇವತ್ತು ಇದೆ. ಇದಕ್ಕೂ ಕೂಡ ಇವತ್ತು ನಾನು ಕೂಡ ಅದರ ಬಗ್ಗೆ ಮೀಟಿಂಗ್ ಕರಿತೀನಿ. ನಿಮ್ಮೆಲ್ಲ ಒತ್ತಾಯ ಇವತ್ತು ಬರಬೇಕು. ಮಾಡಿದರೆ ಭವಿಷ್ಯ ಇದು ಅದು ತನ್ನ ಅಷ್ಟಕ್ಕೆ ಇವತ್ತು ಅತ್ಯಂತ ಅಭಿವೃದ್ಧಿ ಹೊಂದುವ ಇವತ್ತು ಪ್ರದೇಶ ಇವತ್ತು ಆಗ್ತದೆ. ಇದು ನಮ್ಮ ಒಂದು ದೂರದರ್ಶಿತ ಒಂದು ವಿಚಾರ ಇವತ್ತು ಆಗಬೇಕು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂತ ಹೇಳಿದರೆ ನನಗೆ ಈ ವಿಚಾರದಲ್ಲಿ ಭಾಳ ಆಸಕ್ತಿ ಅಂತ ಹೇಳಿದರೆ ನಾನು ಚಾಮರಾಜನಗರದ ಉಸ್ತುವಾರಿ ಸಚಿವನಾಗಿದ್ದೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬಹುಶಃ ಭಾಳಷ್ಟು ಮಲೆ ಮಹದೇಶ್ವರ ದೇವಸ್ಥಾನ ಇವತ್ತಿದೆ. ಅದರ ಇಡೀ ಟ್ರಸ್ಟಿನ ಉಪಾಧ್ಯಕ್ಷ ಇಡೀ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸಿದ್ದೇನೆ. 1.5 ವರ್ಷ ಇಡೀ ಟ್ರಸ್ಟ್ ನಾನು ಬಹುಶಃ ಅಲ್ಲಿ ಅಧ್ಯಕ್ಷ. ಯಾವುದೇ ಮೀಟಿಂಗ್ ಕೂಡ ವರ್ಷಕ್ಕೆ ನಾವು 120 ಕೋಟಿ ರೂಪಾಯಿ ಖರ್ಚು ಮಾಡ್ತೇವೆ. ಅದು ನನ್ನ ಸೈನ್ ಮುಖಾಂತರೇ ಅದು ಟ್ರಸ್ಟ್ನ ಅಧ್ಯಕ್ಷ, ಮುಖ್ಯಮಂತ್ರಿ ಅಧ್ಯಕ್ಷರು, ಉಸ್ತುವಾರಿನ ಉಪಾಧ್ಯಕ್ಷರು, ಮುಖ್ಯಮಂತ್ರಿ ಬರೋದಿಲ್ಲ, ಪುರುಸೋದಿಲ್ಲ. ಇಡೀ ಮೀಟಿಂಗೇ ನಡೆಸೋದು ನಾನು 3 ಸಲ, ವರ್ಷಕ್ಕೆ 3 ತಿಂಗಳಿಗೆ ಮೀಟಿಂಗ್ ನಡೆಸಿ ಅಲ್ಲಿ ಭಾಳಷ್ಟು ದೊಡ್ಡ ಥೀಮ್ ಪಾರ್ಕ್, ಅವಾಗ 110 ಫೀಟ್ ಇದು ಮಾಲೆ ಮಹದೇಶ್ವರ ಸ್ವಾಮೀಜಿಯವರ ಮೂರ್ತಿ ಮತ್ತು ಥೀಮ್ ಪಾರ್ಕಿಗೆ ಕಡೆಗೆ ಮುಲ್ಕಿಯವರನ್ನು ಕರ್ಕೊಂಡು ಹೋದೆ. ಆ ಹುಲಿಯ ಚಿತ್ರ ಸರಿ ಬರಲಿಲ್ಲ ಅಂತೇಳಿ ಮುಲ್ಕಿಯಲ್ಲಿ ಯಾರು ಇವತ್ತು ನಮ್ಮ ಸ್ವರ್ಣ ಆರಿಸಿದ್ದು ಅವ್ರು ಕರ್ಕೊಂಡು ಮೀಟಿಂಗ್ ಮಾಡಿ ಅವರ ಮುಖಾಂತರ ನೋಡಿ ಬಹುಶಃ ಇವತ್ತು ಆ ಕೆಲಸ ಇವತ್ತು ಪ್ರಾರಂಭ ಆದದ್ದು. ಅಲ್ಲಿ ಒಂದು ಆನೆ ಇತ್ತು. ಆನೆ ಇದ್ದ ಸಂದರ್ಭದಲ್ಲಿ ಮೀಟಿಂಗಲ್ಲಿ ಮುಖ್ಯಮಂತ್ರಿ ಒಂದು ಮೀಟಿಂಗ್, ಸಿದ್ದರಾಮಯ್ಯ ಮೀಟಿಂಗ್ ಅಟೆಂಡ್ ಮಾಡಿದರು. ಸ್ವಾಮೀಜಿಗಲ್ಲಿ ಆನೆ ಬೇಕಂತ ಮನಸ್ಸು. ಎಲ್ಲ ಅಧಿಕಾರಿಗಳು ಬಂದು ಇಲ್ಲ ಅದಕ್ಕೆ ಭಾಳ ಖರ್ಚಾಗ್ತದೆ, ಭಾಳ ಇದಾಗ್ತದೆ, ನಾವು ಅದನ್ನು ಕೊಟ್ಟು ಬಿಡುವ ಫಾರೆಸ್ಟ್ನವರಿಗೆ ಅಂತ ಹೇಳಿದರು. ಸ್ವಾಮೀಜಿ ಮನಸ್ಸಲ್ಲಿ ಬೇಕಂತಂದು ಅಧಿಕಾರಿಗಳ ಮುಂದೆ ಮಾತಾಡಲಿಕ್ಕೆ ಇವತ್ತು ಗೊತ್ತಿರೋದಿಲ್ಲ. ಎಲ್ಲ IAS ದೊಡ್ಡ ಅಧಿಕಾರಿಗಳು
ನಾನು ಬಿಡಲೇ ಇಲ್ಲ. ನಾನು ಮುಖ್ಯಮಂತ್ರಿಗೆ ಹೇಳಿದೆ, ಒಂದು ಖಾಸಗಿ ವ್ಯಕ್ತಿಗಳು ಇವತ್ತು ಆನೆ ಸಾಕುವಂಥ ಶಕ್ತಿ ಅವರಿಗಿದೆ. ನಾವು 100 ಕೋಟಿ ಖರ್ಚು ಮಾಡುವವರಿಗೆ ನಮಗೆ ಇವತ್ತು ಒಂದು ದೇವಸ್ಥಾನಕ್ಕೆ ಆನೆ ಒಂದು ಸಂಕೇತ ಇಡಲಿಕ್ಕೆ ಸಾಧ್ಯ ಇಲ್ಲ, ಅದು ಯಾಕೆ ಆಗೋದಿಲ್ಲ, ಅದನ್ನು ನಾವು ಎಷ್ಟೇ ಕಷ್ಟ ಅದು ಕೊಡಬಾರ್ದು, ಅದು ಆ ಪ್ರದೇಶದ ಒಂದು ಗೌರವದ ಸಂಖ್ಯೆ ಅಂತ ಹೇಳಿ ಇವತ್ತಲ್ಲಿ ಮಾನ್ಯ ಮುಖ್ಯಮಂತ್ರಿ ಇಲ್ಲ, ಆನೆ ಕೊಡೋದು ಬೇಡ, ಅಲ್ಲೇ ಇರಲಿ ಅಂತ ಹೇಳಿ ನಾವು ರೆಸೊಲ್ಯೂಷನ್ ಮಾಡಿ ಬಹುಶಃ ಇವತ್ತು ಆ ದೇವಸ್ಥಾನ ಇವತ್ತಿಗೂ ಕೂಡ ಅಲ್ಲಿ ಆನೆ ಇದೆ, ಅದು ಉಳಿಸೋಂಥ ಒಂದು ಆತ್ಮ ಸಂತೋಷ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೊ ಅಲ್ಲಿ ನೋಡಿದಾಗ ಇಲ್ಲಿ ಇನ್ನೂ ಕೂಡ ಭಾಳಷ್ಟು ಅಭಿವೃದ್ಧಿ ಆಗಬೇಕಾಗ್ತದೆ. ತಾವೆಲ್ಲೊಮ್ಮೆ ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಮಾಡಿದ್ದಾರೆ, ಯಾಕೆಂತ ಹೇಳಿದರೆ ಇಲ್ಲಿಗೆ ಬಂದು ಹೋಗುವಂಥ ಬಸ್ಸುಗಳು KSRT ಬಸ್ಸುಗಳು ಇವತ್ತು ಜಾಸ್ತಿ ಆಗಬೇಕು. ಬೇರೆ ಬೇರೆ ಯಾತ್ರಾ ಕೇಂದ್ರವನ್ನು ಸಂಪರ್ಕಿಸುವಂಥ KSRT ಬಸ್ಸನ್ನು ನಾವು ಇವತ್ತು ಆಗಬೇಕು. ಅದು ಸೋಮೇಶ್ವರ ಇರಲಿ, ಮೈಸೂರು, ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಬೇರೆ ಬೇರೆ ಕೇಂದ್ರಕ್ಕೆ ಸಂಪರ್ಕಿಸುವಂಥ ಇವತ್ತು ಬಸ್ ಯಾತ್ರೆ ನಮ್ಮ ಬಸ್ಗಳನ್ನು ಜಾಸ್ತಿ ಮಾಡಬೇಕಾಗ್ತದೆ. ಸೊ ಇದಕ್ಕೊಂದು ಯೋಜನೆ ಹಮ್ಮಿಕೊಳ್ಬೇಕು ಟೂರಿಸಮ್ನಲ್ಲಿ. ಆದ ಕಾರಣ ನೀವೆಲ್ಲರೂ ಕೂಡ ನಾವು ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಭವಿಷ್ಯ ದಿನಗಳಲ್ಲಿ ಒಂದು ಅತ್ಯುತ್ತಮವಾದ ಒಂದು ಅತ್ಯಂತ ಪಾವಿತ್ರ ಯಾತ್ರಾ ಕೇಂದ್ರ ಆಗಿ ಇಲ್ಲಿ ಬಂದು ಹೋಗುವವರಿಗೆ ನಾನು ಯಾತ್ರಾ ನಿವಾಸ ಸ್ಯಾಂಕ್ಷನ್ ಮಾಡಿದ್ದೇನೆ. ಎಷ್ಟು ಲಕ್ಷ? 50 ಲಕ್ಷ. ಆದಷ್ಟು ಬೇಗ ಸ್ಟಾರ್ಟ್ ಮಾಡಬೇಕು. ಯಾತ್ರೆ ನಿವಾಸಲ್ಲಿ ಆದರೆ ಬೇರೆ ಊರಿನವರು ಬರ್ತಾರೆ. ಈಗ ಬೇರೆಯವ್ರನ್ನ ಇಲ್ಲಿಗೆ ಬರಲಿಕ್ಕೆ ಬೇಕು, ಅವ್ರು ಬಂದು ಎಲ್ಲಿ ನಿಲ್ಲುವುದಂತ ಗೊತ್ತಿಲ್ಲ, ಹೋಟೆಲ್ ಮಾಡಲಿಕ್ಕೆ ಹೋದ್ರೆ ದುಡ್ಡು ಇರುವುದಿಲ್ಲ ಅದರಲ್ಲಿ. ಸೊ ಯಾತ್ರೆ ನಿವಾಸ ಆದರೆ ಎಲ್ಲಿಂದ ಬಂದು ಅಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡ್ತಾರೆ. ಇಲ್ಲಿ ಭಕ್ತರ ಸಂಖ್ಯೆ ಇವತ್ತು ಜಾಸ್ತಿ ಆಗುವಂಥ ಅವಕಾಶ ಇವತ್ತು ಆಗ್ತದೆ. ಆದ ಕಾರಣ ಇದೆಲ್ಲವೂ ಕೂಡ ಕ್ರೋಢೀಕರಿಸಿ, ಯಾಕೆ ನಾನು ನಿಮಗೆ ಹೇಳ್ತೇನೆ ಅಂತ ಹೇಳಿದರೆ, ನಾವು ನೀವೆಲ್ಲ ಸೇರಿ ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗುವಂಥ ವಿಚಾರ ಇವತ್ತು ಆಗಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಅದಕ್ಕೆ ನಾನಿರಲಿ, ಉಸ್ತುವಾರಿ ಸಚಿವರಿರಲಿ, ನಮ್ಮ ಸಂಸದರಿರಲಿ, ಸಂಸದ ಅಧ್ಯಕ್ಷ ಆದ ಕಾರಣ ಬಹುಶಃ ನಮಗೆ ಭಾಳಷ್ಟು ಸುಲಭದಲ್ಲಿ ಎಲ್ಲ ಕೆಲಸಗಳು ಮಾಡುವಂಥ ಅವಕಾಶ ಇವತ್ತು ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಅದರ ಸದುಪಯೋಗ ನಾವು ಇವತ್ತು ಪಡ್ಕೊಳ್ಳುವಂಥ ಕೆಲಸ ಇವತ್ತು ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಮ್ಮ ವಿಶ್ವನಾಥ್ ಶೆಟ್ಟಿ ಅವರಿಗೆ ಮತ್ತು ಎಲ್ಲ ಸಮಿತಿ ಸದಸ್ಯರಿಗೆ, ವಿಶೇಷವಾಗಿ ಜನಾರ್ದನ್ ನಮ್ಮ ಸುರೇಂದ್ರ ಹುಲ್ಲರ್ ಅವರಿಗೆ, ಅವರ ನೇತೃತ್ವ, ಅವ್ರು ಕೊಟ್ಟಂಥ ಸಹಕಾರ ಮತ್ತು ವಿಶೇಷ ಶಕ್ತಿ ಇವತ್ತು ಬಹುಶಃ ಆ ಒಂದು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಸರ್ಕಾರ ಯಾವುದೇ ಅನುದಾನ ಇಲ್ಲದರೂ ಕೂಡ ಬಹುಶಃ ಭಕ್ತಾದಿಗಳ ಮತ್ತು ಊರವರು ಸೇರಿಕೊಂಡು ಈ ಒಂದು ಸುಂದರವಾದ ಸಭಾಭವನ ಮಾಡಿದ್ದು ಎಲ್ಲರಿಗೂ ಕೂಡ ಮಾದರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೀಗೆ ಒಂದು ಹಂತ ಆಗಿದೆ. ನಮ್ಮೆಲ್ಲ ಕನಸೇನಂತ ಹೇಳಿದರೆ ಬ್ರಹ್ಮಕಲಶ ಸಂದರ್ಭದಲ್ಲಿ ಇದರ ಮೇಲೊಂದು ಅಂತಸ್ತು ಕೂಡ ಆಗುವಂಥ ಅವಕಾಶ ಇದು ಆಗಬೇಕು, ಅದು ನಮ್ಮ ಯೋಜನೆ ಇರಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನೀವೇನಾದರೂ ಮೇಲಿನ ಅಂತಸ್ತು ಮಾಡೋದಾದರೆ ನನ್ನ ಶಾಸಕ ನಿಧಿಯಿಂದ 10 ಲಕ್ಷ ರೂಪಾಯಿ ಅನುದಾನ ಅದಕ್ಕೆ ನಾನು ಬಿಡುಗಡೆ ಮಾಡ್ತೇನೆ. ಮತ್ತು ನಮ್ಮಲ್ಲಿ ಧನಲಕ್ಷ್ಮಿ ಗಟ್ಟಿದ್ದಾರೆ, ಮಮತಾ ಗಟ್ಟಿದ್ದಾರೆ, ಇವರ ಜಿಲ್ಲಾ ಪಂಚಾಯತ್ ಅನುದಾನ ಕೂಡ ಆದಷ್ಟು ಅದಕ್ಕೆ ಕೊಡಬೇಕಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇಲ್ಲ, ಪುರಸಭೆ ಅನುದಾನ ಬಂದಾಗ ಪುರಸಭೆಯಿಂದ ಕೂಡ ನಮಗೆ ತೆಗೆಸಿಕೊಳ್ಳೋ ಅವಕಾಶ. ಒಟ್ಟಾರೆಯಾಗಿ ನಾವೆಲ್ಲರೂ ಸೇರಿ ನಮ್ಮ ಒಂದು ಇಲ್ಲಿಗೆ ನಿಲ್ಲಿಸಬೇಡಿ. ಈಗ ಉದ್ಘಾಟನೆ ಆಗಿದೆ, ಇನ್ನು ಮುಗಿಲಿಲ್ಲ, ಇನ್ನು ಕೆಲಸ ಸ್ಟಾರ್ಟ್ ಈಗ ಇದರಲ್ಲಿ. ಆದ ಕಾರಣ ಸ್ಟಾರ್ಟ್ ಆಗಿಕೊಂಡು ಬ್ರಹ್ಮಕಲಶ ಸಂದರ್ಭದಲ್ಲಿ ಇದರ ಮೊದಲ ಹಂತ ಉದ್ಘಾಟನೆಗೆ ನಾವೆಲ್ಲ ಇವತ್ತು ದೊಡ್ಡ ಮಟ್ಟದ ಮನಸ್ಸು ಮಾಡಬೇಕು. ಅದು ಖಂಡಿತವಾಗಿ ಆಗ್ತದೆ. ಅಗತ್ಯ ಬಂದರೆ ಸರ್ಕಾರದ ಮುಖಾಂತರ ಕೂಡ ವಿಶೇಷವಾದ ಅನುದಾನ ತೆಗೆಸಿ ನಾನು ಖಂಡಿತವಾಗಿ ನಾನು ಕೊಡ್ತೇನೆ. ನಾನು ಹಿಂದೆ ಕೂಡ ಕೊಟ್ಟಿದ್ದೆ, ಸರ್ಕಾರವೈದು ಏನು ಗಡಿಬಿಡಿ ಇಲ್ಲ. ಆಗ ಮಂತ್ರಿ ಆಗಿದ್ದೇನೆ, ಈಗ ಮಾಜಿ ಭಾಳ ಸಂತೋಷದಿಂದ ಟೆನ್ಷನ್ ಫ್ರೀಯಾಗಿ ಭಾಳ ಆಸಾರದಿಂದ ನಾನು ಇದ್ದೇನೆ. ಇನ್ನು ನಾಳೆ ನಾನು ಮಾಜಿ ಎಮ್ ಎಲ್ ಎ ಆದರೂ ಕೂಡ ಇಲ್ಲಲ್ಲಾದರೂ ಕೂಡ ಅಲ್ಲಿ ಬಂದು ಕೂತ್ಕೊಂಡು ಇಲ್ಲಿ ಸಂತೋಷ ಪಡುವಂಥ ಮನವು ನನಗೆ ಯಾವಾಗಲಿದೆ. ಅದು ಕೊಡಲಿ ಅಂತ ದೇವ್ರ ಹತ್ರ ನಾನು ಇವತ್ತು ಕೇಳೋದು. ನಾವು ಅಧಿಕಾರಿ ಇದ್ದರೂ ಹೀಗೆ, ಇಲ್ಲದಿದ್ದರೂ ಹೀಗೆ ಅಂಥ ಮನೋಭಾವ ಬೇಕಂತೇಳಿ ನಮಗೆ ನೀವೆಲ್ಲ ದೇವರ ಹತ್ರ ಪ್ರಾರ್ಥಿಸಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವತ್ತು ಶಾಸಕ ಮಂತ್ರಿ ಇಲ್ಲದಿದ್ದರೂ ಕೂಡ, ಸರ್ಕಾರ ಇಲ್ಲದೆ ಕೂಡ ಒಬ್ಬ ಪ್ರತಿಪಕ್ಷದ ಸದಸ್ಯನಾಗಿ ನಿಮ್ಮೆಲ್ಲರ ಕ್ಷೇತ್ರ ಶಾಸಕನಾಗಿ ನನ್ನ ಕ್ಷೇತ್ರಕ್ಕೆ ಏನೆಲ್ಲ ಕೆಲಸ ಆಗಬೇಕಾ ಅದನ್ನು ಧೈರ್ಯವಾಗಿ ಅಸೆಂಬ್ಲಿಯಲ್ಲಿ ಮಾತಾಡಿ ಆ ಕೆಲಸ ಮಾಡುವ ಶಕ್ತಿ ಬಹುಶಃ ನಿಮ್ಮೆಲ್ಲ ಆಶಯ ಇದೆ. ಆ ಕೆಲಸ ನಾನು ಇವತ್ತು ಮಾಡ್ತಂದು ಹೇಳಿಕೊಳ್ತಾ ನನ್ನ ಮಾತು ಮುಗಿಸಿ, ಇದಕ್ಕೆ ನಮ್ಮ ಗ್ರಾಮದವರೆಲ್ಲರೂ ಈ 9 ಮಾಗಣೆ ಹಾಗೂ ಸೀಮೆ ಮತ್ತು ಭಕ್ತಜನರು ಮನಸ್ಸು ಮಾಡಿದ್ದರೆ, ಮನಸ್ಸು ಮಾಡಲಿಲ್ಲ ಅಂತ ಹೇಳೋದಿಲ್ಲ ನಾನು, ಎಲ್ಲರೂ ಮನಸ್ಸು ಮಾಡಿದ್ದರೆ ಈ ಕ್ಷೇತ್ರವು ಯಾವಾಗಲೇ ಬೆಳಗುವುದರಲ್ಲಿ ಸಂಶಯ ಇರಲಿಲ್ಲ. ಅದು ಕುಂಟುತ್ತಾ ಹೋಯಿತು. ಈ ಬೆಳವಣಿಗೆಯು ಬಹಳ ದಿನಗಳಿಂದ ಕುಂಟುತ್ತಾ ಹೋಯಿತು. ಈ ಕುಂಠಿತವಾದ ಸಂದರ್ಭದಲ್ಲಿ ಇಲ್ಲಿಗೆ ಸರ್ಕಾರದಿಂದ ನೇಮಿತವಾಗಿ ಅಥವಾ ಮೊದಲು ಸರ್ಕಾರದಿಂದ ನೇಮಿತ ಅಲ್ಲದಿದ್ದರೂ ಇಲ್ಲಿಯ ಊರಿನ ಗಣ್ಯರೇ ಕೆಲವರು ಆಡಳಿತ ಮುಕ್ತೇಶ್ವರ ಎಂಬುದಾಗಿ 5 ವರ್ಷಗಳ ಅವಧಿಗೆ ಮತ್ತು ಸರ್ಕಾರದಿಂದ ಯಾವ ಸರ್ಕಾರ ಪಕ್ಷ ಅಧಿಕಾರದಲ್ಲಿತ್ತೋ ಆ ಪಕ್ಷದ ಸದಸ್ಯರು ಅವರಿಂದ ಈ ಸರ್ಕಾರದಿಂದ ನೇಮಿತವಾಗಿ
ಇಲ್ಲಿ ಆಡಳಿತ ಮಂಡಳಿ ಎಂಬುದಾಗಿ ಆಡಳಿತ ಮುಕ್ತೇಶ್ವರರು ಎಂಬುದಾಗಿ ನೇಮಕವಾಗಿತ್ತು. ಆಡಳಿತ ಮುಕ್ತೇಶ್ವರರು ಅವರ ಕರ್ತವ್ಯ ಏನು ಅಂತ ನಾವು ಹೇಳೋದು ಅಗತ್ಯ ಇಲ್ಲ. ಆದರೆ ನನ್ನ ಮಟ್ಟಿಗೆ ಹೇಳುವುದಿದ್ದರೆ, ಯಾವುದೇ ಇಷ್ಟು ಆಡಳಿತ ಮಂಡಳಿ ಆದರಿದ್ದರೂ ಇಲ್ಲಿ ನಡೆದಿದ್ದರೂ ಯಾರಿಂದಲೂ ಯಾವ ರೀತಿಯ ಒಂದು ಬೆಳವಣಿಗೆ ಆಗಲಿ ಅಥವಾ ಉತ್ತೇಜನ ಆಗಲಿ ಯಾವುದೂ ಬರಲಿಲ್ಲ. ಇದನ್ನು ನಾನು ಕಡಾಖಂಡಿತವಾಗಿ ಹೇಳ್ತೇನೆ. ಯಾಕೆಂದರೆ ಕೆಲವರು ದೇವಸ್ಥಾನದ ಬಗ್ಗೆ ಯಾವುದೋ ವಿಚಾರವೂ ಗೊತ್ತಿರೋದಿಲ್ಲ. ಅಂಥವರನ್ನು ಸರ್ಕಾರ ನೇಮಿಸಿ ಇಲ್ಲಿ ಆಡಳಿತ ಮಾಡಲಿಕ್ಕೆ ಅಂತ ಕಳಿಸ್ತಿದ್ದರು. ಕೆಲವರಿಗೆ ಏನಾಗ್ತದೆ ಅಂದರೆ, ನಾವು ಆಡಳಿತ ಮುಕ್ತೇಶ್ವರರು ಎಂಬುದಾಗಿ ಒಂದು ಹಮ್ಮಿರ್ತದೆ. ಆ ಹಮ್ಮಿನಿಂದಾಗಿ ಅವರು ಬಂದು ಫಸ್ಟಿಗೆ ಟ್ಯಾಕಲ್ ಮಾಡೋದು ಯಾರನ್ನು? ಇಲ್ಲಿ ದಿನನಿತ್ಯ ಕೆಲಸ ಮಾಡುವ ಪರಿಚಾರಕರನ್ನು, ಅಂದರೆ ಅರ್ಚಕರು ಎಲ್ಲ ಇವರನ್ನು ಸೇರಿ ಅವರಿಗೆ ಕುಮ್ಮಕ್ಕು ನೀಡಲಿಕ್ಕೆ ಇನ್ನೂ ಕೆಲವರು ಇರ್ತಾರೆ. ಅವರ ಎಲ್ಲರ ಇದರ ಮಾತಿನಿಂದ ಕೇಳಿ ಅವರು ಟ್ಯಾಕಲ್ ಮಾಡ್ತಿದ್ದದ್ದು ಅದು. ದೇವರಿಗೆ ಒಂದು ಕೈ ಮುಗಿಯುವುದಾಗಲಿ ಅಥವಾ ದೇವರ ಪ್ರಸಾದವನ್ನು ಭಕ್ತಿಪೂರ್ವಕವಾಗಿ ಸ್ವೀಕರಿಸುವುದಾಗಲಿ, ದೇವಸ್ಥಾನಕ್ಕೆ ಏನೆಲ್ಲ ಆಗಬೇಕು ಅದರ ಚಿಂತೆಯನ್ನು ಈ ಮೀಟಿಂಗಿನಲ್ಲಿ ಇಡುವುದಾಗಲಿ ಯಾವುದನ್ನು ಮಾಡದೆ ಬರೀ ಕಂಪ್ಲೇಂಟು ಅಥವಾ ದೂರು ಇದರಲ್ಲೇ ಕಾಲ ಕಳೆದರು. ಏನು ಅದು ಅವರಿಗೆ ಬಿಟ್ಟದ್ದು ವಿಚಾರ. ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಾವು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಈ ಪ್ರಶ್ನೆಯಲ್ಲಿ ಕೆಲವು ನ್ಯೂನತೆಗಳನ್ನು ಸರಿಪಡಿಸಬೇಕು ಎಂಬುದಾಗಿ ಜೀರ್ಣೋದ್ಧಾರ ಉದ್ದೇಶವಾಗಿ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲೆಲ್ಲ ನೋಡಿ ಆ ಪ್ರಶ್ನೆಯಲ್ಲಿ ಕಂಡಂಥ ನ್ಯೂನತೆಗಳನ್ನು ಪರಿಹರಿಸಿ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಲು ಸಂಕಲ್ಪ ಮಾಡಿ ಅದರೊಟ್ಟಿಗೆ ಈ ಎಲ್ಲ ಕಾರ್ಯಕ್ರಮಗಳಿಗೂ ಅಗತ್ಯವಾಗಿರುವಂಥ ಒಂದು ಸ್ವಭಾವವನ್ನು ನಿರ್ಮಾಣ ಮಾಡಬೇಕು ಎಂಬುದಾಗಿ ಹಂಬಲದಿಂದ ಅಲ್ಲಿ ನಿರ್ಣಯವನ್ನು ಕೈಗೊಂಡಿದೆ. ಅದೇ ಸಮಯಕ್ಕೆ ಸ್ವಲ್ಪ ಸಮಯದಲ್ಲಿ ನಂತರ ಅದೇ ಸಮಯಕ್ಕೆ ನಮ್ಮ ಒಂದು ಹೊಸ ಈ ವ್ಯವಸ್ಥಾಪನಾ ಸಮಿತಿ ಎಂಬುದೊಂದು ಹೊಸತಾಗಿ ನಿರ್ಮಾಣ ಆಯಿತು. ಅದರಲ್ಲಿ ಈಗ ಇರುವ ವಿಶ್ವನಾಥ ಗಟ್ಟಿ ಒಗ್ಗ ಇತರರು ಎಲ್ಲರೂ ಇದ್ದುಕೊಂಡು ಸರ್ಕಾರದಿಂದಲೇ ನೇಮಿಸಲ್ಪಟ್ಟವರು. ಅವರು ದೇವಸ್ಥಾನಕ್ಕೆ ಬಂದು, ನಾನು ಅವರನ್ನು ಎದುರಿದ್ದಾರೆ ಅಂತ ಹೊಗಳುವುದಲ್ಲ, ದೇವಸ್ಥಾನಕ್ಕೆ ಪಾದಾರ್ಪಣೆ ಮಾಡಿ ದೇವರಿಗೆ ಭಕ್ತಿಯಿಂದ ಅಡ್ಡಬಿದ್ದು ಅರ್ಚಕರನ್ನು ಪ್ರೀತಿಪೂರ್ವಕವಾಗಿ ಪ್ರೀತಿಪೂರ್ವಕ ಮಾಡಿಸಿ, ನಾವು ಇಲ್ಲಿ ಸೇವಾ ಮನೋಭಾವನೆಯಿಂದ ಬಂದಿದ್ದೇವೆ, ಯಾವುದೇ ಅರ್ಚಕರ ಬಗ್ಗೆ ಕಂಪ್ಲೇಂಟ್ ಆಗಲಿ ಅಥವಾ ಯಾವುದೇ ಅರ್ಚಕರ ಬಗ್ಗೆ ಇನ್ನಿತರ ಒಂದು ದೂರುಗಳಾಗಲಿ ಅದನ್ನು ನಾವು ಸ್ವೀಕರಿಸಲಿಕ್ಕೆ ಬಂದದ್ದಲ್ಲ. ಅವರವರ ಕರ್ತವ್ಯವನ್ನು ಮಾಡ್ತಾರೆ, ಅವರಿಗೆ ಅದು ಗೊತ್ತುಂಟು ಯಾವ ರೀತಿ ಕರ್ತವ್ಯ ಮಾಡಬೇಕು ಅಂತ ಹೇಳಿ. ಆ ಕರ್ತವ್ಯದಲ್ಲಿ ಲೋಪದೋಷಗಳಾದರೆ ನೀವು ಸ್ವಲ್ಪ ನೋಡಬೇಕು ಅಂತ ಹೇಳಿದೆ. ನಾನು ಆವಾಗ ಹೇಳಿದೆ, ನಾನು ಒಬ್ಬ, ಅವರಲ್ಲಿ ಎಲ್ಲರೂ ಅವರೊಟ್ಟಿಗೆ ನಾನು ಒಬ್ಬ, ನಾನಾಗಿ ಹೇಳುವುದು ಸರಿಯಾಗೋದಿಲ್ಲ. ಈಗ ದೇವರ ದಯದಿಂದ ಇಷ್ಟು ವರ್ಷಗಳಿಂದಲೂ ಸಂಪ್ರದಾಯವಾಗಿ ನಡೆದು ಬಂದಂಥ ಕಾರ್ಯಕ್ರಮಗಳಲ್ಲಿ ಯಾವುದೂ ಚಿತಿ ಬಾರದಂತೆ ನಡೀತಾ ಇದೆ. ಆದ್ದರಿಂದ ನೀವೆಲ್ಲ ಇದಕ್ಕೆ ಪ್ರವೇಶ ಆಗೋದು ಯಾಕೆ ಎಂಬ ಮಾತನ್ನು ಹೇಳಿದೆ. ಅವರಿಗೆ ಅದು ಒಪ್ಪಿಗೆ ಆಗಿ ಇನ್ನು ಯಾವ ವಿಚಾರಕ್ಕೂ ನಾವು ಬರೋದಿಲ್ಲ. ನಮ್ಮ ಉದ್ದೇಶ ದೇವರ ಸೇವೆಗೆ ಭಕ್ತ ಆಕರ್ಷಣೆ ಆಗಬೇಕಾದ್ರೆ ಮೂಲಭೂತ ಸವಲತ್ತುಗಳನ್ನು ಇಲ್ಲಿ ಮಾಡುವುದು ಎಂಬುದಾಗಿ ಕಳಕಳಿಯಿಂದ ಅವರೆಲ್ಲರೂ ಹೇಳಿದರು. ಇದು ನನಗೆ ಬಹಳ ಸಂತೋಷವನ್ನುಂಟು ಮಾಡಿತು. ಆದ್ದರಿಂದಲೇ ದೃಢವಾದ ಸಂಕಲ್ಪವನ್ನು ಮಾಡಿಕೊಂಡೆ. ಈ ವಿಶ್ವನಾಥ ಒಗ್ಗದವರು ನನಗೆ ಅಲ್ಲಿ ಒಂದು ದಿನ ಮನೆಯಿಂದ ಬರುವಾಗ ದಾರಿಯಲ್ಲಿ ಸಿಕ್ಕಿದರು. ದಾರಿಯಲ್ಲಿ ಸಿಕ್ಕುವಾಗ ಆ ಬಂಡೆಗಳೆಲ್ಲ ಅಡ್ಡ ಇತ್ತು. ನಮ್ಮ ಈ ಮಾಜಿ ಸಚಿವರು ಹೇಳಿದಾಗೆ ಅವರ ಒಂದು ಕೊಡುಗೆಯನ್ನು ನಾವು ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಬ್ರಹ್ಮದ ಕಲಶದಿಂದಲಾಗಿದೆ, ಮಧ್ಯರಾತ್ರಿವರೆಗೆ ಇಲ್ಲೇ ಇದ್ದು ಆ ಶೌಚಾಲಯ ಇನ್ನಿತರ ಏರ್ಪಾಡುಗಳನ್ನು ಅತಿ ಸುಂದರವಾಗಿ ಅವರು ಮಾಡಿದ್ದಾರೆ. ಮಾತ್ರವಲ್ಲದೆ ಈ ದೇವಸ್ಥಾನ, ಈ ಕ್ಷೇತ್ರಕ್ಕೆ ನಾನಾ ವಿಧವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಆಗ ವಿಶ್ವನಾಥ ಗಟ್ಟಿಯವರು ಹೇಳಿದರು, ಈ ಮಾರ್ಗ ಸ್ವಲ್ಪ ಸಪುರ ಆಯಿತು, ಏನು ಮಾಡೋದು ಅಂತ. ಮಾರ್ಗ ಸಪುರ ಆದಕ್ಕೆ ಈ ಹೆಬ್ಬದಿಗಳಲ್ಲೂ ಬಂಡೆ ಇದ್ದದನ್ನು ತೆಗೆಸುವ ಅಂತ ಹೇಳಿದಾಗೆ ನಾನಾ ರೀತಿಯ ಒಂದು ಆಕ್ಷೇಪಣೆಗಳು ಬಂತು. ದೇವಸ್ಥಾನದ ಎದುರು ಬಂಡೆ ತೆಗಿಬಾರ್ದು, ಹಾಗೆ ಹೀಗೆ. ನಾವೇನು ನಮ್ಮ ಸ್ವಂತಕ್ಕೆ ಅದನ್ನು ಮಾರಾಟಕ್ಕೆ ಮಾಡೋದಲ್ಲ, ಅದು ದೇವಸ್ಥಾನದ ಅಭಿವೃದ್ಧಿಗೋಸ್ಕರ. ದೇವಸ್ಥಾನಕ್ಕೆ ಬರುವ ದಾರಿ ಅಂದರೆ ಪ್ರಾರಂಭದಲ್ಲಿ ದೇವಸ್ಥಾನ ಒಂದು ಲಕ್ಷಣವನ್ನು ಕಾಣಬೇಕಾದರೆ ಆ ದಾರಿ ಸುಗಮವಾಗಬೇಕು.
ನೀವು ಚಿಂತೆ ಮಾಡಬೇಡಿ, ಎಲ್ಲ ಹೇಳುವವರು ಹೇಳ್ತಾ ಇರ್ತಾರೆ, ನಾವು ಮುಂದುವರಿಸೋಣ ಎಂಬುದಾಗಿ ಅವರಿಗೆ ಸೂಚನೆಯನ್ನು ಕೊಟ್ಟೆ. ಅದರ ಪ್ರಕಾರ ಅದಕ್ಕೆ ಬೇಕಾದ ಏರ್ಪಾಡನ್ನು ಮಾಡಿದರು. ಆ ಬಂಡೆಗಳನ್ನು, ಕೆಲವು ಸಣ್ಣ ಸಣ್ಣ ಬಂಡೆಗಳನ್ನು ಬ್ಲಾಸ್ಟ್ ಮಾಡಿದರು. ದೇವಸ್ಥಾನದಿದ್ದರು ಬ್ಲಾಸ್ಟ್ ಮಾಡಬಾರ್ದು, ಅದು ದೇವಸ್ಥಾನಕ್ಕೆ ಹಾರ್ತದೆ, ಹಾಗೆ ಹೀಗೆ ಅಂತ ಹೇಳಿದೆ. ಯಾವ ತೊಂದರೆ ಆಗದೆ ನಿರ್ವಿಘ್ನವಾಗಿ ಎಲ್ಲವನ್ನು ಸೋಮನಾಥ ನಡೆಸಿಕೊಟ್ಟ. ಅಂತಹ ಸಂದರ್ಭದಲ್ಲಿ ನಮ್ಮ ಮಾಜಿ ಸಚಿವರಾದ ಯು ಟಿ ಖಾದರ್ ಅವರು ಇದಕ್ಕೆ ಡಬಲ್ ಕಾಂಕ್ರೀಟ್ ರಸ್ತೆ, 2 ರಸ್ತೆಯನ್ನು ಮಾಡ್ತೇವೆ ಎಂಬುದಾಗಿ ತಿಳಿಸಿದರು. ಆವಾಗ ಕೆಲವು ಪ್ರತಿಭಟನೆ ಬಂತು, ಅದು ಮಾಡಲಿಕ್ಕೆ ಬಿಡಲಿಕ್ಕಾಗೋದಿಲ್ಲ, ಅದು ಅಲ್ಲಿದು ದುಡ್ಡು, ಇದು ಇಲ್ಲಿದು ದುಡ್ಡು. ಹಾಗೆ ನಮಗೆ ಜಾತಿ ಮತ ಅಥವಾ ಯಾವುದೂ ಅಗತ್ಯ ಅಲ್ಲ, ನಮಗೆ ಬೇಕಾದ್ದು ಭಕ್ತನ ಭಾವನೆ. ಆದ್ದರಿಂದ ಭಕ್ತರು ಏನು ಹೇಳ್ತಾರೋ, ಅವರು ಯಾವುದೇ ದುಡ್ಡಾಗಲಿ ಅದನ್ನು ಮಾಡಿಸಲಿಕ್ಕೆ ಒಬ್ಬ ಬೇಕಲ್ವ, ಆ ಮಾಡಿಸಲಿಕ್ಕೆ ಬೇಕಾದಂಥ ಯೋಗ್ಯತೆ ಇವರು ಸಚಿವರಲ್ಲಿತ್ತು. ಅವರು ನಮ್ಮ ಸರದಾರ ಅಂತಲೇ ಹೇಳ್ಬೋದು, ಯಾವ ಒಂದು ಸಂಶಯವಿಲ್ಲ ಅದಕ್ಕೆ. ಇಲ್ಲಿಗೆ ಬೇಕಾದ ಅನೇಕ ಕೊಡುಗಳನ್ನು ಕೊಟ್ಟಿದ್ದಾರೆ. ಈಗ ತಾನೇ ಹೇಳಿದರು ಇನ್ನೇನೆಲ್ಲ ಸಾಧ್ಯ ಉಂಟು ಅದನ್ನೆಲ್ಲ ನಾನು ಮಾಡಿಸ್ತೇನೆ ಅಂತ. ಅವರೀಗ ಸದ್ಯ ಇಲ್ಲ, ಎದುರು ಯಾವಾಗಲೂ ಹೊಗಳಬಾರ್ದು. ನನಗೀಗ ಒಳ್ಳೆಯ ಸಂದರ್ಭ ಅವರನ್ನು ಹಿಡಿಲಿಕ್ಕೆ ಅಂತ ಯು ಟಿ ಖಾದರ್ರವರು ಈ ಎಲ್ಲ ಕೆಲಸಗಳಲ್ಲಿ ನಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಆ ಮಾರ್ಗ ಸರಿಯಾಯಿತು. ಆನಂತರ ವಿಶ್ವನಾಥ ಗಟ್ಟಿ ಅವರು ಬಂದು ಈ ಸಭಾಭವನದ ಒಂದು ಉದ್ಘಾಟನೆಯೆಲ್ಲ ಮಾಡಿದರು. ಮುಜರಾಯಿ ಸಚಿವ ಅಂದಿನ ಮುಜರಾಯಿ ಸಚಿವರು ಬಂದಿದ್ದರು. 3 ಕೋಟಿ ಕೊಡುವ ಅಂತ ಹೇಳಿದರು. ನಾನು ಹೇಳಿದೆ ವಿಶ್ವನಾಥ ಗಟ್ಟಿಯವರಿಗೆ, ನಾವು ಸರ್ಕಾರದ ದುಡ್ಡನ್ನು ಅಪೇಕ್ಷೆ ಮಾಡೋದು ಸರಿಯಲ್ಲ, ನಮ್ಮಲ್ಲಿ ತಾಕತ್ತುಂಟೋ ನಾವು ಮಾಡಿಸು. ಅದಕ್ಕೆ ನೋಡಿದರು ದೇವಸ್ಥಾನದ ವತಿಯಲ್ಲಿ ಭಕ್ತಾದಿಗಳು ನೀವೆಲ್ಲ ಕೊಟ್ಟಂತಹ ಹಣ ಇಲ್ಲಿತ್ತು. ಅದರಲ್ಲಿ ಕಾರ್ಯ ಪ್ರಾರಂಭವಾಯಿತು. ಪ್ರಾರಂಭ ಕಾರ್ಯವಾದ ಕುಂಠಿತವಾದಾಗ ವಿಶ್ವನಾಥ ಗಟ್ಟಿಯವರ ಮುಖವನ್ನು ನೋಡಲಿಕ್ಕಾಗಲಿಲ್ಲ. ಇದು ಇಲ್ಲಿ ಅರ್ಧದಲ್ಲೇ ನಿಂತು ನಾಚಿಕೇಡಿನ ಸಂದರ್ಭ, ಇದು ಏನು ಮಾಡ್ತಾರೆ, ಅವಮಾನ ಆಗ್ತದಿಲ್ಲ ಅಂತ ಹೇಳಿದಾಗ ನಾನು ಅವರಿಗೆ ಒಬ್ಬನೇ ಇರುವಾಗ ಧೈರ್ಯ ಕೊಟ್ಟೆ, ಚಿಂತೆ ಮಾಡಬೇಡಿ, ಸೋಮನಾಥ ಇದ್ದಾನೆ, ಸೋಮನಾಥ ನಮ್ಮ ಕೈ ಬಿಡಲಿಕ್ಕಿಲ್ಲ, ನನ್ನಿಂದ ತೀರಿದ ಸಹಾಯ ನಾನು ಮಾಡ್ತೇನೆ ಎಂಬುದಾಗಿ ಹೇಳಿ ನಮ್ಮ ಒಡನಾಟದಲ್ಲಿ ಯಾರೆಲ್ಲ ಅರ್ಚಕರಿದ್ದಾರೆ ಅವರಿಗೆ ಹೇಳಿದೆ, ನೋಡಿ ಸಭಾಭವನ ಆಗ್ತಾ ಇದೆ, ನಮ್ಮ ಕಾಲದಲ್ಲಿ ಆಗಬೇಕಿದು, ನೀವೆಲ್ಲ ಸ್ವಲ್ಪ ಧನ ಸಹಾಯ ಮಾಡಬೇಕು. ಯಾವುದೇ ಒಂದು ಹಿಂದೆ ಮುಂದೆ ನೋಡದೆ ಎಲ್ಲರೂ ಹಣವನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಹಣವನ್ನು ಕೊಟ್ಟಿದ್ದಾರೆ. ಅದೇ ಮೂಲ ಬಂಡವಾಗಾಯಿತು. ಹಾಗೆ ನನಗೆ ಧೈರ್ಯ ಬಂತು. ನಾನು ನನ್ನ ಬಂಧುಗಳಿಗೆಲ್ಲ ಫೋನ್ ಮಾಡಿದೆ, ದೂರವಾಣಿ ಮುಖಾಲ ಕರೆ ಮಾಡಿದಾಗ ನಿನ್ನ ಕೆಲಸಕ್ಕೆ ನಾವು ಸಹಾಯ ಇದ್ದೇವೆ ಎಂಬುದಾಗಿ ಎಲ್ಲರೂ ಅವರವರ ದೇಣಿಗೆಯನ್ನು ಬಹಳವಾಗಿ ಸಂತೋಷದಿಂದ ಕಳಿಸಿದ್ದಾರೆ. ಆದರೂ ಹಣ ಕಡಿಮೆ ಆಯಿತು ಎಂಬುದಾಗಿ ನಾನು ನನ್ನ ಕೆಲ ಆಪ್ತೇಷ್ಟರೆಲ್ಲ ಇಲ್ಲಿದ್ದಾರೆ ಅವರಲ್ಲೆಲ್ಲ ಕೇಳಿದಾಗ ಯಾವ ಒಂದು ಸಂಕೋಚ ಇಲ್ಲದೆ ಸಂತೋಷದಿಂದ ಧನ ಸಹಾಯವನ್ನು ಮಾಡಿದ್ದಾರೆ. ಆದರೆ ಒಂದು ಖೇದವಾದ ಸಂಗತಿ ಎಂದರೆ ನಮ್ಮಲ್ಲಿ ಕೋಟ್ಯಾಧಿಪತಿಗಳು ಕೆಲವರಿದ್ದಾರೆ. ನಮ್ಮ ಸುತ್ತಮುತ್ತಲು 2-3 ಕಿಲೋಮೀಟರ್ನಲ್ಲಿ ಕೆಲವು ಕೋಟ್ಯಾಧಿಪತಿಗಳಿದ್ದಾರೆ. ಅವರ ನೆರಳಿಗೂ ನಾವು ಹೋಗಲಿಲ್ಲ. ಯಾಕೆ? ಅವರಿಂದ ಸಿಕ್ಕುವುದೂ ಇಲ್ಲ ಅಂತ ನಮಗೆ ಗೊತ್ತುಂಟು. ಅಂಥವರಲ್ಲಿ ಹೋಗಿ ಏನು ಪ್ರಯೋಜನ? ಅಂದರೆ ಪರಮಾತ್ಮನ ಒಂದು ಸೇವೆ ಮಾಡಬೇಕಾದ್ರೆ ಒಂದು ತಕ್ಕ ಮಟ್ಟಿನ ಯೋಗ್ಯತೆ ಬೇಕು ಅಂತ ಹೇಳಿ ಇದರಿಂದ ಗೊತ್ತಾಗ್ತದೆ. ಯಾರು ಕೊಟ್ಟಿಲ್ಲ, ಯಾರಿಂದಲೂ ಏನು ನಾವು ಕೇಳಲಿಕ್ಕೂ ಹೋಗಲಿಲ್ಲ, ಸರ್ಕಾರದಿಂದಲೂ ಕೇಳಲಿಲ್ಲ. ಯಾಕೆಂದರೆ ಸರ್ಕಾರ ಇದು ಒಂದೇ ದೇವಸ್ಥಾನ ಅಲ್ಲ. ನಮ್ಮ ಈ ಶ್ರೀನಿವಾಸ ಪೂಜೆ ಅವರು ಹೇಳಿದರು, ಅನೇಕ ದೇವಸ್ಥಾನಗಳುಂಟು. ಅವರು ಹೇಳಿದ್ದು ನ್ಯಾಯವಾದ ಮಾತುಗಳು. ನಮ್ಮದು ಒಂದೇ ದೇವಸ್ಥಾನ, ಎಲ್ಲ ದೇವಸ್ಥಾನಗಳ ಜವಾಬ್ದಾರಿ ಅವರಿಗಿದೆ, ಆದ್ದರಿಂದ ನಮಗೆ ಮಾತ್ರ ಕೊಡಿ ಅಂತ ನಾವು ಕೇಳುವುದು ಸರಿಯಲ್ಲ. ನಮಗೆ ಬೇಕಾದ ಕೆಲಸಗಳನ್ನು ನಾವೇ ಮಾಡಲಿಕ್ಕೆ ಬೇಕಾದ ಮೂಲಧನವನ್ನು ಸಂಪಾದನೆ ಮಾಡುವ ಜನರು ಕೊಡ್ತಾರೆ, ಯಾವುದೇ ಒಂದು ವಿಧವಾದ ಸಂಕೋಚ ಇಲ್ಲದೆ ಕೊಡ್ತಾರೆ ಎಂಬ ಒಂದು ವಿಶ್ವಾಸದಿಂದಲೇ ನಾನು ಒಂದು ಮನೆ ಮನೆ ಅಭಿಯಾನ ಎಂಬುದಾಗಿ ಪ್ರಾರಂಭಿಸಿದೆ. ಒಂದು ಸಣ್ಣ ಪಾಂಪ್ಲೆಟನ್ನು ಹಿಡ್ಕೊಂಡು ನಾನು ನಮ್ಮ ಕಚೇರಿಯ ಮ್ಯಾನೇಜರ್ ಇಬ್ಬರು ಸೇರಿ ಒಂದು ಆಲೋಚನೆ ಮಾಡಿ ಅದನ್ನು ನಮ್ಮ ಈ ವ್ಯವಸ್ಥಾಪನಾ ಸಮಿತಿಯ ಗಮನಕ್ಕೆ ತಂದು ಅದನ್ನು ಹಿಡ್ಕೊಂಡು ಮನೆ ಮನೆಗೆ ಹೋದೆ. ಸೋಮೇಶ್ವರ, ಶಿವಶಕ್ತಿ ನಗರ, 9 ಕೆರೆ, ಪೆರುಬೈಲು, ಹಾಗೆ ಇದು ಕಣೀರು ತೋಟ, ಇಷ್ಟು ಕ್ಷೇತ್ರಗಳನ್ನು ನಾನು ಖುದ್ದಾಗಿ ಭೇಟಿ, ಸಾಧಾರಣ ಒಂದು 600-700 ಮನೆಗಳಿಗೆ ಪ್ರತಿ ಮನೆಗೂ ಹೋಗಿ ಒಂದು ಬುಧವಾರ ಹೋಗೋದು, ಅವರಿಗೆ ಹೇಳೋದು, ನೋಡಿ ಹೀಗೆ ಕೆಲಸ ಆಗ್ತದೆ, ನೀವು 1,000 ರೂಪಾಯಿ ಆದರೂ ಅದರಲ್ಲಿ ನಾವು ಬರೆದಿದ್ದೇವೆ, 1,000 ರೂಪಾಯಿಯನ್ನು ಕೊಟ್ಟು ಸಹಕರಿಸಿ ಅಂತ ಪ್ರತಿ ಮನೆಯವರಿಗೆ ಅದನ್ನು ಕೊಟ್ಟು ನಾವು ಆದಿತ್ಯವಾರ ಬರ್ತೇವೆ ಅಂತ ಹೇಳಿ ಬಂದಿದ್ದೇವೆ. ಅದೇ ಪ್ರಕಾರ ನಡ್ಕೊಂಡೋಗಿದ್ದೇವೆ.
ಆ ಭಕ್ತಾದಿಗಳೆಲ್ಲ ತುಂಬ ಹೃದಯದಿಂದ ಕೊಟ್ಟಿದ್ದಾರೆ. ಆ ಸಂತೋಷವನ್ನು ನೋಡಿ ನನಗೆ ಕಣ್ ತುಂಬಿತ್ತು. ಅಂದರೆ ಇಷ್ಟು ಬಡಬಗ್ಗರವರು, ಅವರು ದುಡಿದು ತಿನ್ನುವವರು, ಅವರಿಗೂ ಇಷ್ಟು ದೇವರ ಮೇಲೆ ಭಕ್ತಿ ಇದ್ದರೂ ಶ್ರೀಮಂತರು ಯಾವುದೊಂದು ಮನಸ್ಸು ಮಾಡಲಿಲ್ಲ. ಅವರು ಮನಸ್ಸು ಮಾಡಲಿ, ಅವರಿಗೆ ಪ್ರೇರಣೆ ಕೊಡಲಿ, ಈ ಕ್ಷೇತ್ರ ಸರ್ವತೋಮುಖವಾದ ಅಭಿವೃದ್ಧಿ ಆಗಲಿ, ಹಾಗೂ ಕೊಟ್ಟವರಿಗೆ ಕೊಡದವರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಅಂದರೆ ಒಂದು ದೊಡ್ಡ ಮರ ನನ್ನ ಅಡಿಗೆ ಬಂದವನಿಗೆ ನೀನೇನು ನನಗೆ ನೀರು ಹಾಕಲಿಲ್ಲ, ನೀನು ನನಗೂ ಗೊಬ್ಬರ ಹಾಕಲಿಲ್ಲ, ನೀನು ಹೋಗು ಅಂತ ಹೇಳೋದಿಲ್ಲ. ಎಲ್ಲರಿಗೂ ಸಮಾನವಾದ ಒಂದು ನೆರಳನ್ನು ಕೊಟ್ಟು ರಕ್ಷಿಸ್ತದೆ. ಅದೇ ಪ್ರಕಾರ ಶ್ರೀ ಸೋಮನಾಥ ದೇವರು ಎಲ್ಲರಿಗೂ ಸನ್ಮಂಗಲವನ್ನು ಮಾಡಲಿ. ಯಾರು ಇದರಲ್ಲೆಲ್ಲ ಭಾಗಿಯಾಗಿದ್ದಾರೋ ಅವರಿಗೆ ಆಯುಸ್ಸು, ಆರೋಗ್ಯ, ಆನಂದ, ಐಶ್ವರ್ಯ ಎಲ್ಲವನ್ನು ಒದಗಿಸಿಕೊಟ್ಟು ಅನೇಕ ಕಾಲ ಸನ್ನಿಧಿಗೆ ಬಂದು ಆ ಪರಮಾತ್ಮನ ದರ್ಶನವನ್ನು ಮಾಡಿ ಯೋಗ ಭಾಗ್ಯ ಎಲ್ಲವನ್ನೂ ಕೊಡಲಿ. ಅಜಿತ್ ಕುಮಾರ್ ಶೆಟ್ಟಿ ಪೆರುಬೈಲು. ರವಿ ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಶ್ರೀ ರವಿ ಸಾರಸ್ವತ ಕಾಲೋನಿ. ಹರೀಶ್ ಕುಂಪಲ ಸೋಮೇಶ್ವರ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಹರೀಶ್ ಕುಂಪಲ. ನಮ್ಮ ಮಾಜಿ ಸಚಿವರು ಹಾಗೂ ಈಗಿನ MLAಗಳು ಆದಂಥ UT ಖಾದರ್ ಹೇಳಿದಾಗೆ ಇದರ ಅಭಿವೃದ್ಧಿ ಶ್ರೀನಿವಾಸ್ ಪೂಜಾರು ಹೇಳಿದ ಮೇಲೆ ಅಭಿವೃದ್ಧಿ ಆಗಬೇಕು, ಇನ್ನೊಂದು ಮಾಳಿಗೆಯನ್ನು ಮಾಡಬೇಕು ಅಂತೇಳಿ ಶೀಘ್ರದಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಅದು ನೆರವೇರಲಿ. ಹಾಗೂ ಬೇಕಾದಂಥ ದುರಸ್ತಿ ಕಾರ್ಯ ನಮ್ಮ ನವೀಕರಣ ಕೆಲಸಗಳನ್ನು ಎಲ್ಲವನ್ನು ಯಾವುದೇ ಒಂದು ವಿಘ್ನ, ಅಡ್ಡಿ ಅಥವಾ ಧನ ಸಹಾಯಕ್ಕೆ ಕುಂಠಿತ ಇತ್ಯಾದಿಗಳನ್ನೆಲ್ಲ ದೂರ ಮಾಡಿ ಅದಕ್ಕೆ ಬೇಕಾದಂಥ ಧನ ಸಹಾಯವು ಅದೇ ಸಂಖ್ಯೆಯಲ್ಲಿ ಭಕ್ತಾದಿಗಳಲ್ಲೇ ಬಂದರೆ ಅದಕ್ಕೆ ಪಾವಿತ್ರ್ಯತೆ ಜಾಸ್ತಿ. ಹಾಗೆ ಅದರಲ್ಲಿ ತೊಡಗುವವರು ಎಲ್ಲರಿಗೂ ಸುಖ ಶಾಂತಿಯನ್ನು ನೆಲೆಸಿ ಆ ಪರಮಾತ್ಮನು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶ್ರೀ ಸೋಮನಾಥ ದೇವೋತ್ತಮನಾದ ಶ್ರೀ ಸೋಮನಾಥ ದೇವರು ಎಲ್ಲರನ್ನೂ ಹರಸಲಿ. ನನಗೆ ಈ ಅವಕಾಶವನ್ನು ಕೊಟ್ಟಿದ್ದೀರಿ, ಅದಕ್ಕೆ ನಾನು ಸಂಪೂರ್ಣವಾದ ಕೃತಜ್ಞತೆಯನ್ನು ತೋರಿಸಿಕೊಂಡು ನಿಮಗೆ ಈ ಎಲ್ಲರಿಗೂ ಸನ್ಮಂಗಲವನ್ನು ಇನ್ನೊಮ್ಮೆ ಬಯಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಇದ್ದ ಕಳಕಳಿಯನ್ನು ಮಾರ್ಮಿಕವಾಗಿ ವಿವರಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಿದ ಶ್ರೀ ಸೂರ್ಯನಾರಾಯಣ ಹೊಳ್ಳ ಇವರಿಗೆ ಅಭಿನಂದನೆಗಳು. ಸ್ಥಾಪನಾ ಸಮಿತಿಯ ಅಧ್ಯಕ್ಷರೊಂದಿಗೆ ಎಲ್ಲ ಪದಾಧಿಕಾರಿಗಳ ದಿವ್ಯ ಹಸ್ತದೊಂದಿಗೆ ನೀಲೇಶ್ವರ ಪದ್ಮನಾಭ ತಂತ್ರಿಯವರೇ, ಈ ಒಂದು ವೇದಿಕೆ ಅಥವಾ ಈ ಒಂದು ಸಭಾಭವನ ನಿರ್ಮಾಣ ಆಗಬೇಕು ಎಂಬುದು ಸುಮಾರು 5-6 ವರ್ಷಗಳ ಹಿಂದಿನ ಒಂದು ಕಲ್ಪನೆ. ಆ ಸಂದರ್ಭದಲ್ಲಿ ದೇವಸ್ಥಾನದಲ್ಲಿ ಭಂಡಾರದಲ್ಲಿ ಸುಮಾರು 1 ಕೋಟಿಯಷ್ಟು ಭಂಡಾರದ ದ್ರವ್ಯ ಇತ್ತು. ಹಲವೊಂದು ಯೋಜನೆಗಳು ಹಿರೇಮಠ ಹಾಗೂ ಆ ಹಿಂದಿನ ವ್ಯವಸ್ಥಾಪನಾ ಮಂಡಳಿ ಇರುವಾಗ ಆಯೋಜಿಸಿದಂತಹ ಬಹಳ ಬೃಹತ್ ಕಾಮಗಾರಿಕೆಯಲ್ಲಿ ಕೆಲವೆಲ್ಲ ಹಾಗೆ ಹೋಯಿತು. ಹಳೆಯ ವ್ಯವಸ್ಥಾಪನಾ ಮಂಡಳಿ ಅಧಿಕಾರ ಬಿಟ್ಟು ಕೊಡುವಾಗ ಸುಮಾರು 80 ಲಕ್ಷದಷ್ಟು ಹಣವನ್ನು ಸಂಗ್ರಹಿಸಿ ದೇವರ ಆ ಒಂದು ಸೊತ್ತನ್ನು ಕ್ರೋಢೀಕರಿಸಿದ್ದರು. ಹೊಸ ವ್ಯವಸ್ಥಾಪನಾ ಮಂಡಳಿ ವಿಶ್ವನಾಥ ಗಟ್ಟಿಯವರು ಅದಕ್ಕೆ ಒಂದು ಚಾಲನೆ ಕೊಟ್ಟು ದೇವಸ್ಥಾನದ ಭಂಡಾರದ ಹಣದಿಂದ, ಅದೇ ರೀತಿ ಸೂರ್ಯನಾರಾಯಣ ಹೊಳ್ಳರ ಒಂದು ಪರಿಶ್ರಮದಿಂದ ಸಂಗ್ರಹಿಸಿದಂತಹ ಅಗಾಧ ಮೊತ್ತದಲ್ಲಿ ಈ ಒಂದು ಸುಂದರವಾದಂತಹ ಸಭಾಭವನ ಸೋಮನಾಥ ದೇವರಿಗೆ ಇವತ್ತಿನ ದಿವಸ ಸಮರ್ಪಣೆಯಾಯಿತು. ಹೊಳ್ಳರು ಪ್ರಥಮದಲ್ಲಿ ಹೇಳ್ತಾ ಇದ್ದರು, ಇದು ಯಾವಾಗಲೇ ಆಗಬೇಕಿತ್ತು. ಒಂದು ವ್ಯವಸ್ಥಾಪನಾ ಮಂಡಳಿ ಆಗುವಾಗ ವ್ಯವಸ್ಥಾಪನಾ ಮಂಡಳಿಯಲ್ಲಿ ಅರ್ಚಕರು ಕೂಡ ಒಂದು ವ್ಯವಸ್ಥಾಪನಾ ಮಂಡಳಿ ಸದಸ್ಯರು. ಅವರು ಕೂಡ ಸ್ವಲ್ಪ ಒಂದು ಕೈ ಒತ್ತಿ ಕೊಡ್ತಿದ್ರೆ ಇದಾಗುತ್ತೆ, ಕೆಲಸ ಆಗ್ತಿತ್ತು. ಏನೋ ಒಂದು ತಾಳಮೇಳ ಸರಿಯಾಗ್ತಾ ಇಲ್ಲ. ಅವರೇ ಅದಕ್ಕೆ ಹೇಳಿದರು, ಏನು ಅಂತ ಹೇಳಿದರೆ ರಾಜಕೀಯ. ಅದನ್ನು ಕೂಡ ಪ್ರಸ್ತಾಪನೆ ಮಾಡುವಾಗ ಒಮ್ಮೊಮ್ಮೆ ಮುಜುಗರ ಆಗ್ತದೆ. ನಮ್ಮ ಧಾರ್ಮಿಕ ಕ್ಷೇತ್ರ
ಒಂದು ಕಾಲದಲ್ಲಿ ಸಂಪ್ರದಾಯಕ್ಕೆ, ಪರಂಪರೆಗೆ ಮಾತ್ರ ಒತ್ತು ಕೊಟ್ಟು ಆಯಾ ಸ್ಥಾನವನ್ನು ಅದಕ್ಕೆ ಗೌರವದಿಂದ ನಡೆಸಿಕೊಳ್ಳುವ ಒಂದು ಕಾಲವಿತ್ತು. ದೇವಸ್ಥಾನ, ಅದಕ್ಕೆ ವ್ಯವಸ್ಥಾಪನಾ ಮಂಡಳಿ ಯಾರಾಗಬೇಕು, ಅದೆಲ್ಲ ಜನಪದದಿಂದ ಬರುವಂತಹ ಒಂದು ವ್ಯವಸ್ಥೆ ಇತ್ತು. ಅಲ್ಲ, ಇವತ್ತು ಮಾಡಿದ್ದು ತಪ್ಪು ಅಂತ ನಾನು ಹೇಳೋದಲ್ಲ. ಆ ವ್ಯವಸ್ಥೆಗೆ ಜನಜಾಗೃತಿ ಇಲ್ಲದ ಕಾರಣ ಅಲ್ಲಿ ಅನಾವಶ್ಯಕವಾಗಿ ರಾಜಕೀಯ ಪ್ರವೇಶ ಆಯಿತು. ರಾಜಕೀಯ ಈ ಒಂದು ಬೆಳವಣಿಗೆಯನ್ನು ಜನಾಧಿಪತ್ಯ ಅಥವಾ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಜಾಗೃತರ ಇಲ್ಲ ಅಂತಾದರೆ ಆ ಪ್ರಜಾಪ್ರಭುತ್ವ ಉಳಿಯುವುದಿಲ್ಲ. ಪ್ರಜೆಗಳಿಗೋಸ್ಕರ ಇರುವಂತಹದ್ದು, ಭಕ್ತರಿಗೋಸ್ಕರ, ಭಕ್ತರಿಂದ ನಿರ್ಮಾಣವಾಗುವಂತಹ ದೇವಸ್ಥಾನ. ಆಗ ಭಕ್ತರಿಂದಲೇ ಒಂದು ವ್ಯವಸ್ಥಾಪನಾ ಮಂಡಳಿ ಆಯ್ಕೆಯಾಗಬೇಕು ಎಂಬುದು ಅದು ಹಿಂದಿನ ಒಂದು ಸಂಪ್ರದಾಯ. ಅದರಲ್ಲಿ ಕಾನೂನಲ್ಲಿ ಕೂಡ ಬಹಳಷ್ಟು ಅವಕಾಶ ಇದೆ. ಮಾನ್ಯ ಹೈಕೋರ್ಟ್ ಕೂಡ ಅದಕ್ಕೆ ಒತ್ತು ನೀಡಿದೆ. ಇವತ್ತು ನಾವು ವಗ್ಗರವರು ಇಲ್ಲಿ ಆಯಿಸಿ ಬಂದದಕ್ಕೆ ನಾನೇನು ಅವರನ್ನು ಇಂಡೈರೆಕ್ಟ್ ಆಗಿ ಮಾತಾಡೋದಲ್ಲ. ಇವರು ಬಂದದ್ದು ಕೂಡ ಅವರೆಲ್ಲ ಒಂದು ಯೋಗ್ಯ ವ್ಯಕ್ತಿಗಳೇ. ಅವರಿಗೆ ಒಂದು ಕಳಕಳಿ ಇತ್ತು, ದೇವಸ್ಥಾನ ಒಳಗೆ ನಾನೊಂದು ಸೇವೆ ಮಾಡ್ತೇನೆ, ನನಗೆ ಒಂದು ಅವಕಾಶ ಸಿಕ್ಕಿದೆ ಸೋಮನಾಥ ದೇವನ ಸೇವೆ ಮಾಡಲಿಕ್ಕೆ, ಅದನ್ನು ನಾನು ಸದುಪಯೋಗಪಡಿಸ್ತೇನೆ ಅಂತ ಪ್ರತಿ ಸಲ ನನ್ನ ಹತ್ರ ಬಂದಾಗ ಹೇಳ್ತಾ ಇದ್ದೆ. ಅವರ ಮಾತಲ್ಲಿ ಆ ಪ್ರಾಮಾಣಿಕತೆಯನ್ನು ನಾನು ಎತ್ತಿ ನೋಡಿದ್ದೇನೆ. ಪ್ರಾಮಾಣಿಕತೆ ಇತ್ತು. ಅವರ ಆಯ್ಕೆಯಾದದಲ್ಲಿ ನನಗೆ ವಿಷಯ ಗೊತ್ತಿಲ್ಲ, ಆದರೆ ಅವರ ವೃತ್ತಿಯಲ್ಲಿ ಅದರಲ್ಲಿ ಪ್ರಾಮಾಣಿಕತೆ ಇತ್ತು. ಆ ಪ್ರಾಮಾಣಿಕತೆ ಇಲ್ಲಿ ನಾವು ಈ ಸಭಾಭವನದ ಮುಖಾಂತರ ನಮಗೆ ಕಾಣಲಿಕ್ಕಾಗ್ತದೆ. ಆದ ಕಾರಣ ವ್ಯವಸ್ಥಾಪನಾ ಮಂಡಳಿ ಎಂಬುದು ಬಹಳ ಮುಖ್ಯವಾದಂತಹ ಒಂದು ಅಂಗ. ವ್ಯವಸ್ಥಾಪನಾ ಮಂಡಳಿ ಸರಿ ಇಲ್ಲ ಅಂತಾದರೆ ದೇವಸ್ಥಾನವು ಕೂಡ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತದೆ. ಕ್ಷೇತ್ರಾಚಾರ ವಿಧಿಗಳು ಯಥಾಶಕ್ತಿ ಅಲ್ಲಿ ಅನುಷ್ಠಾನಗೊಳ್ಳಿಲ್ಲ ಅಂತಾದರೆ ದೇವ ಸಾನ್ನಿಧ್ಯವು ಕೂಡ ಕ್ಷೀಣವಾಗ್ತದೆ. ದೇವ ಸಾನ್ನಿಧ್ಯ ಕ್ಷೀಣವಾದಾಗ ಸ್ವಾಭಾವಿಕವಾಗಿ ಅದರ ಪ್ರಭಾವ ಸಮಾಜಕ್ಕೆ ಹೋಗ್ತದೆ, ಸಮಾಜ ದುರ್ಬಲ ಆಗ್ತದೆ. ಅಂದರೆ ಸಮಾಜಕ್ಕೆ ಶಕ್ತಿ ಕೇಂದ್ರವಾಗ್ತದೆ ಒಂದು ದೇವಸ್ಥಾನ. ನಮ್ಮ ದೇವಸ್ಥಾನದಲ್ಲಿ ಆ ನಿತ್ಯ ನಿಮಿತ್ಯಾದಿಗಳು ಸರಿಯಾಗಿ ಸಮಯಕ್ಕೆ ನಡೆಯುತ್ತಾವಿದೆ. ದೇವಸ್ಥಾನದ ಒಳಗಿರುವಂತಹ ಎಲ್ಲ ವ್ಯಕ್ತಿಗಳು ಆ ದೇವಸ್ಥಾನವನ್ನು ಅಚ್ಚುಕಟ್ಟಾಗಿ ನೋಡ್ತಾ ಇದ್ದರೆ ಬರುವಂಥ ಭಕ್ತಾದಿಗಳು ಅವರ ಭಾವನೆಯಲ್ಲಿ ಒಂದು ಶಕ್ತಿ ಸ್ವಾಭಾವಿಕವಾಗಿ ತುಂಬುತ್ತದೆ. ಆ ಸ್ವಾಭಾವಿಕ ಶಕ್ತಿ ಅವರ ವ್ಯಕ್ತಿತ್ವದ ಮೇಲೆ ಪರಿಣಾಮಗೊಳ್ಳುತ್ತದೆ. ಆ ವ್ಯಕ್ತಿತ್ವ ಯಾವಾಗ ಬಲಗೊಳ್ಳುತ್ತದೋ, ಯಾವಾಗ ವ್ಯಕ್ತಿತ್ವ ತನ್ನನ್ನು ಹಾಗೂ ತನ್ನ ಕುಟುಂಬವನ್ನು ಸಮರ್ಥವಾಗಿ ಆಳಲಿಕ್ಕೆ ಅದು ಆ ವ್ಯಕ್ತಿತ್ವಕ್ಕೆ ಸಾಧ್ಯವಾಗ್ತದೋ, ಸ್ವಾಭಾವಿಕವಾಗಿ ಆ ಕುಟುಂಬ ಬಲಗೊಳ್ಳುತ್ತದೆ. ಯಾವಾಗ ಹಲವಾರು ಕುಟುಂಬಗಳು ಪರಸ್ಪರ ಪ್ರೀತಿಯಿಂದ ಆ ಒಂದು ಸಮುದಾಯ ಬೆಳೆಯುತ್ತದೋ, ಆಗ ಸಮಾಜ ಬೆಳೆಯುತ್ತದೆ. ಅಂದರೆ ನಾವು ನೋಡಬೇಕಾದಿಷ್ಟೇ, ದೇವಸ್ಥಾನ ನಮ್ಮ ಶಕ್ತಿ ಕೇಂದ್ರ. ನಮಗೆ ಎಲ್ಲ ಆಧ್ಯಾತ್ಮಿಕವಾಗಿ, ಆದಿಭೌತಿಕವಾಗಿ ಹಾಗೂ ದೈವಿಕವಾಗಿ ಶಕ್ತಿಯನ್ನು ನಮಗೆ ಹಸ್ತಾಂತರಗೊಳಿಸುವುದು ಅಥವಾ ನಮಗೆ ಕೊಡುವಂತಹದ್ದು ದೇವಸ್ಥಾನದಿಂದ ಮಾತ್ರ ಇವತ್ತಿನ ಕಾಲಘಟ್ಟದಲ್ಲಿ. ಹಾಗೆ ನಮ್ಮೊಳಗಿರುವಂತಹ ಆ ಶಕ್ತಿಯನ್ನು ಉದ್ದೀಪನಗೊಳಿಸಲಿಕ್ಕೆ ದೇವಸ್ಥಾನದಷ್ಟು ಸೈಂಟಿಫಿಕ್ ಆಗಿ, ಅದನ್ನು ವೈಜ್ಞಾನಿಕವಾಗಿ ನಮಗೆ ಅದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಕಾಲಘಟ್ಟದಲ್ಲಿ, ಈ ಕಲಿಯುಗದಲ್ಲಿ ನಮಗೆ ಒಂದು ವ್ಯಕ್ತಿತ್ವ ಬೆಳೆದುಕೊಂಡು ನಾವು ಸ್ವಾಭಾವಿಕವಾಗಿ ಪ್ರಕೃತಿಯೊಂದಿಗೆ ಸಂಯೋಜನೆಯಾಗಿ ಬದುಕಲಿಕ್ಕೆ ಉತ್ತೇಜನ ಕೊಡುವಂತಹ ಒಂದು ಕೇಂದ್ರವನ್ನು ಇದು ಇನ್ನಷ್ಟು ಬೆಳಗಬೇಕು. ಇದರಲ್ಲಿ 7 ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಈ ಕ್ಷೇತ್ರ ಅದು ಬಹಳಷ್ಟು ಕಾರ್ಯಕ್ರಮಗಳು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೈ ಜೋಡಿಸುವ ಹಾಗಂತಹ ಒಂದು ಸಂದರ್ಭ ಒದಗಿ ಕೊಡಬೇಕು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ನಮ್ಮ ರವೀಂದ್ರನಾಥ್ ರೈ ಅವರಿದ್ದಾರೆ. ಇದರ ಸಂಪೂರ್ಣ ಒಂದು ಜವಾಬ್ದಾರಿ ನೇತೃತ್ವ ಕಳೆದ ಬ್ರಹ್ಮಕಲಶವು ಕೂಡ ಅವರು ಅದರ ಸಮರ್ಥವಾಗಿ ಅದನ್ನು ನೆರವೇರಿಸಿದ್ದಾರೆ. ಹಾಗೆ ಜನಾರ್ದನ ಹೊಳ್ಳರಿದ್ದಾರೆ, ಅವರಿಗೂ ಕೂಡ ಅದಕ್ಕೆ ಸಂಪೂರ್ಣ ಅನುಭವವಿದೆ. ನಾವೆಲ್ಲ ಒಟ್ಟಿಗೆ ಸೇರಿದರೆ ನಾವು ಬರುವ ಮಾರ್ಚ್ ತಿಂಗಳಲ್ಲಿ ಇಲ್ಲಿ 4 ಗುಡಿಗಳ ದೈವಿಕವಾದಂತಹ ಪ್ರತಿಷ್ಠೆ ಆಗಬೇಕು. ದೇವರಿಗೆ 12 ವರ್ಷದ ನಂತರ ಆಗಬೇಕಾದಂತಹ ಬ್ರಹ್ಮಕಲಶೋತ್ಸವ ಆಗಬೇಕು. ಅದಕ್ಕಿಂತ ಮುಖ್ಯವಾಗಿ ಬ್ರಹ್ಮರಥ, ಬಹಳ ಶತಮಾನದ ಹಿಂದೆ ಜೀರ್ಣವಾದಂತಹ ಬ್ರಹ್ಮರಥಕ್ಕೆ ಪುನರ್ಚಾಲನೆ ಕೊಡಬೇಕು. ಈ ಎಲ್ಲ ಬಹಳ ಬೃಹತ್ತಾದಂತಹ ಒಂದು ಸಂಕಲ್ಪಗಳು
ಆ ಸೋಮನಾಥ ದಯೆಯಿಂದ ಖಂಡಿತವಾಗಿಯೂ ನೆರವೇರುತ್ತದೆ ಎಂಬ ವಿಶ್ವಾಸದೊಂದಿಗೆ ನಿಮಗೆಲ್ಲರಿಗೂ ಈ ಲಕ್ಷದೀಪದಂದು ದೇವರಿಗೆ ಕೊಡುವಂತಹ ಆ ಅಭಿಷೇಕಾದಿಗಳು ಆಗುವಂತಹ ಉತ್ಸವಾದಿಗಳಲ್ಲಿ ಆ ಸೋಮನಾಥ ದೇವನು ಪ್ರಸನ್ನನಾಗಿ ನಿಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಹೇಳಿ ನನ್ನ ಮಾತು. ಸಭಾಭವನದ ನಿರ್ಮಾಣಕ್ಕೆ ಕಾರಣಕರ್ತರಾದಂಥ ಗುತ್ತಿಗೆದಾರರಾದಂಥ ಶ್ರೀ ಸುರೇಶ್ ಭಟ್ನಗರ ಇವರನ್ನು ಗೌರವಿಸಬೇಕಾಗಿ ವಿನಂತಿ. ನೃತ್ಯ ಕಾರ್ಯಕ್ರಮವನ್ನು ನೀಡಿದ ಲತಾ ಶಶಿಧರನ್ ಅಡ್ಕ ಇವರು ವೇದಿಕೆಗೆ ಬಂದು ಅನುಗ್ರಹ ಪ್ರಸಾದವನ್ನು ಪಡೆಯಬೇಕಾಗಿ ವಿನಂತಿ. ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರ ಇದರ ರಾಜೇಂದ್ರ ಕಲ್ಬಾವಿ ಇವರು ಕೂಡ ವೇದಿಕೆಗೆ ಬಂದು ಅನುಗ್ರಹ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ, ಪಡೆಯಬೇಕಾಗಿ ವಿನಂತಿ. ಹಾಗೆ ಈ ಸಭಾಭವನದ ನಿರ್ಮಾಣಕ್ಕೆ ಉಳ್ಳಾಲ ಶ್ರೀ ರವೀಂದ್ರ ಸೋಮೇಶ್ವರ ಇವರು ಗೌರವ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಶ್ರೀ ತಿರುಚಾಮುಂಡಿ ಮಠ ದೇವಸ್ಥಾನದ ಸಿಯಾಳ ಅಭಿಷೇಕವನ್ನು ನಡೆಸಿಕೊಂಡು ಬಂದಂಥ ಗಿರಿಜಾತೆ ಭಂಡಾರಿ ರಾಘವ ಮತ್ತು ಮಕ್ಕಳು ಬಂಡಿಕೊಟ್ಟ ಉಳ್ಳಾಲ. ಶ್ರೀಮತಿ ಸರೋಜಿನಿ ಚೆನ್ನಪ್ಪ ಕುಶಾಲನಗರ, ಡಾಕ್ಟರ್ ಬಿ ಕೆ ರಾಮಸ್ವಾಮಿ ಮೈಸೂರು, ದತ್ತಾತ್ರೇಯ ಭಟ್ ಸೋಮೇಶ್ವರ, ಸದಾನಂದ ಅಡ್ಕ ಸೋಮೇಶ್ವರ ಸೋಮೇಶ್ವರ, ಹೊರೆಕಾಣಿಕೆ ಸಮಿತಿ ಸೋಮೇಶ್ವರ, ಶ್ರೀ ಸೋಮನಾಥ ಹೊರೆಕಾಣಿಕೆ ಸಮಿತಿ ಸೋಮೇಶ್ವರ ಅಜಿತ್ ಕುಮಾರ್ ಶೆಟ್ಟಿ ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಮೊಗವೀರ ಸಂಘ ಉಳ್ಳಾಲ, ಮೊಗವೀರ ಸಂಘ ಉಳ್ಳಾಲ, ಅನುಶ್ರೀ ಎಸ್ ಜಿ ಟಿವಿ ಶಿವಭಕ್ತ ವೃಂದ ಸೋಮೇಶ್ವರ, ಯಶವಂತ ಅವರು ಬಂದು ಪ್ರಸಾದ ಸ್ವೀಕರಿಸಬೇಕಾಗಿ ವಿನಂತಿ. ಯಾವಾಗಲೂ ಕೂಡ ದೇವರಿಗೆ ಒಂದು ಕೈಯಲ್ಲಿ ಕೊಟ್ಟರೆ ಅವನು ಖಂಡಿತವಾಗಿಯೂ ನಮಗೆ ಜೀವನ ಪರ್ಯಂತ ಯಾವುದಕ್ಕೂ ಕೂಡ ಕಡಿಮೆ ಮಾಡುವುದಿಲ್ಲ ಅಂತೇಳಿ. ವಿಶೇಷವಾಗಿ ಪ್ರಾಸ್ತಾವಿಕದಲ್ಲಿ ನಮ್ಮ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಹೇಳಿದರು, ಇತಿಹಾಸ ಪ್ರಸಿದ್ಧ ಇರುವಂತಹ ನಮ್ಮೆಲ್ಲ ಹೆಂಗಳೆಯರಿಗೆ ಪ್ರಧಾನವಾಗಿರುವಂತಹ ರಾಣಿ ಅಬ್ಬಕ್ಕಳ ಇತಿಹಾಸವಿರುವ ಈ ದೇವಸ್ಥಾನ ಇವತ್ತು ನಮಗೆ ಕೂಡ ಒಂದು ಇನ್ಸ್ಪಿರೇಷನ್ ಅಂತ ಹೇಳಿದರೆ, ಬಾಲ್ಯದ ದಿನಗಳಲ್ಲಿ ಈ ದೇವಸ್ಥಾನದ ಮುಂದಿರುವಂತಹ ಅಶ್ವತ್ಥ ಕಟ್ಟೆಗೆ ಎಷ್ಟು ಸುತ್ತು ಬಂದಿದ್ದೇವೋ, ಪರೀಕ್ಷೆಯಲ್ಲಿ ಪಾಸಾಗಲಿಕ್ಕೆ ಎಷ್ಟು ಕೇಳಿದ್ದೇವೆ ಎಂಬ ನೆನಪುಗಳು ಕೂಡ ಈ ಸಂದರ್ಭದಲ್ಲಿ ಕಾಡುತ್ತೆ. ಅದೇ ರೀತಿ ಕುಲಸ್ವಾಮಿ ಸೋಮನಾಥ ಸ್ವಾಮಿ ದೇವರುಗಳು ಮತ್ತು ಗಟ್ಟಿ ಸಮಾಜಕ್ಕಿರುವಂಥ ಅವಿನಾಭಾವ ಸಂಬಂಧ. ನಮ್ಮ ಹಿರಿಯರು ಅಜ್ಜಿಯವರೆಲ್ಲ ಹೇಳ್ತಾ ಇದ್ರು, ಹಿಂದಿನ ಕಾಲದಲ್ಲಿ ಇಲ್ಲಿ ಗಟ್ಟಿ ಸಮಾಜದವರೇ ಈ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಅದಕ್ಕೆ ಮಾನ್ಯ ತಂತ್ರಿಗಳು ಹೇಳಿದಾಗೆ ಬೇರೆ ಬೇರೆ ಆಡಳಿತ ಸಮಿತಿ ಬಂದರೂ ಕೂಡ ಇವತ್ತು ವಿಶ್ವನಾಥ ಗಟ್ಟಿ ಒಗ್ಗವರ ಒಂದು ಸಾರಥ್ಯದಲ್ಲಿ ಅವರ ಇಡೀ ತಂಡ ರಾತ್ರಿ ಹಗಲು ಕೇವಲ ಒಂದಷ್ಟು ದಿನಗಳ ಅವಕಾಶದಲ್ಲಿ ಇವತ್ತು ಇಷ್ಟು ಒಂದು ಸುಂದರವಾದಂತಹ ಹಾಲನ್ನು ಇವತ್ತು ಚಾವಡಿಯನ್ನು ಲೋಕಾರ್ಪಣೆ ಮಾಡಿದಂತ ಹೇಳಿದರೆ, ಖಂಡಿತವಾಗಿ ಇತಿಹಾಸದ ಗಟ್ಟಿ ಸಮಾಜದ ಪುರಾವೆಗಳು ಸತ್ಯ ಅಂತ ಎಲ್ಲೋ ನನಗೆ ಇಲ್ಲಿ ಮನವರಿಕೆ ಆಗ್ತಾ ಇದೆ ಸ್ನೇಹಿತರೆ. ಏನೇ ಇರಲಿ, ಈಗಾಗಲೇ ತಮಗೆ ಗೊತ್ತಿದೆ, ನನಗೂ ಒಂದು ವೇಳೆಯಲ್ಲಿ ನೋವಿದೆ. ಬಹುಶಃ ಈ ಚಾವಡಿ ಉದ್ಘಾಟನೆ ಆಗುವಾಗ ಇಲ್ಲಿ ಪಕ್ಕದಲ್ಲೇ ನಾವೆಲ್ಲ ಸಮಿತಿಯವರು ಇದ್ಕೊಂಡು ಒಂದು ಸುಮಾರು 4 ಲಕ್ಷ ವೆಚ್ಚದ ಸ್ವಚ್ಛ ಭಾರತ್ ಜಿಲ್ಲಾ ಪಂಚಾಯತ್ನ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಬೇಕಂತೇಳಿ ಬಹಳ ಕನಸನ್ನು ಹೊತ್ಕೊಂಡಿದ್ದೆವು. ಏನು ಪುರಸಭೆಯ ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯಿಂದಾಗಿ ವಿಶೇಷವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಇಟ್ಕೊಂಡು ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ನಮ್ಮ ಜಿಲ್ಲಾ ಪಂಚಾಯತಿಗೆ ನಮಗೆ ಇಲ್ಲಿ ಒಂದು ಮೂಲಧನವನ್ನು ಕಟ್ಟಲಿಕ್ಕಿದೆ. ಅವರ 20% ಹಣವನ್ನು ಕಟ್ಟಿ ಅದನ್ನು ನಮ್ಮ ತಾಂತ್ರಿಕ ಕಾರಣಗಳಿಂದ ಹಿಂಪಡಿಬೇಕಾಗಿತ್ತು. ಆ ನೋವು ನನಗೆ ಸದಾ ಇರ್ತದೆ.
ಯಾಕಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಇಲ್ಲಿ ಒಂದು ಶೌಚಾಲಯವಾದಂತಹ ಕಟ್ಟಲಿಕ್ಕೆ ಒಂದು ಅವಕಾಶ ಸಿಗಲಿಲ್ಲ ಅಂತೇಳಿ. ಅದೇ ರೀತಿ ಬೇರೆ ಬೇರೆ ಮೂಲಗಳಿಂದ ಇವತ್ತು ನಮ್ಮ ದೇವಸ್ಥಾನದ ನಿಧಿಯಿಂದಾಗಿರ್ಬೋದು, ಸರ್ಕಾರದ ಅನುದಾನದಿಂದ ರಸ್ತೆ ಅಭಿವೃದ್ಧಿ, ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದ ಒಂದು ಇಲಾಖೆಯಾಗಿ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ರಾಜ್ಯಕ್ಕೆ ಮಾದರಿಯಾಗುವಂತಹ ಒಂದು ವ್ಯವಸ್ಥೆ ಈ ಕ್ಷೇತ್ರದಿಂದ ಆಗಲಿ. ಈ ಚಾವಡಿಯ ಸಂಪೂರ್ಣ ಚಿತ್ರಣ ಜನರಿಗೆ ಲೋಕಾರ್ಪಣೆ ಮೂಲಕ ಇಲ್ಲಿ ಎಲ್ಲ ಧರ್ಮದ ಕಾರ್ಯಗಳು ಸುಸೂತ್ರವಾಗಿ ನಡೆಯಲೆಂಬ ಶುಭ ಹಾರೈಕೆಯೊಂದಿಗೆ ಮಾತಿಂದ ಶ್ರೀ ಪಿ ಕೃಷ್ಣಗಟ್ಟಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಂತ ಶ್ರೀ ಪ್ರವೀಣ್ ಇವರು ತಮ್ಮ ಮೌನ ಸಮ್ಮತಿಯನ್ನು ಸೂಚಿಸಿ ಅಭಿವೃದ್ಧಿಗೆ ತಮ್ಮ ಸದಾ ಬೆಂಬಲ ಇದೆ ಎನ್ನುವುದನ್ನು ಮನಪೂರ್ವಕವಾಗಿ ನೀಡ್ತಾ ಕಾಣಿಸಿರುವ ಇವರಿಗೆ ಪ್ರಧಾನ ಅರ್ಚಕರಾದಂಥ ಶ್ರೀ ಸೂರ್ಯನಾರಾಯಣ ಹೊಳ್ಳರಿಂದ ಗೌರವ. ಭಕ್ತಾದಿಗಳೆಲ್ಲ ಪೂಜೆಯ ಬಳಿಕ ಅನ್ನ ಪ್ರಸಾದ ವಿತರಣೆ ಆಗಿದೆ. ಅನ್ನ ಪ್ರಸಾದವನ್ನು ಪಡೆದು ದಕ್ಷ ಕಲಾವಿದರನ್ನ ಗೌರವಿಸಬೇಕಾಗಿ ವಿನಂತಿ. ಧನ್ಯವಾದ ಸಮರ್ಪಣೆ. ಶ್ರೀ ವಿಶ್ವನಾಥ ರೆಡ್ಡಿ ವರ್ಗ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ, ಶ್ರೀ ಸೋಮನಾಥ ದೇವಸ್ಥಾನ. ಸಚಿವರು ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಗೆ ಕ್ಷೇತ್ರದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಅನುಗ್ರಹ ನುಡಿಯನ್ನು ನೀಡಿದಂತಹ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗಳವರಿಗೂ, ಅದೇ ರೀತಿ ಪ್ರಧಾನ ಅರ್ಚಕರಾದ ಸೂರ್ಯನಾರಾಯಣ ಹೊಳ್ಳರವರಿಗೂ, ಅದೇ ರೀತಿ ಧಾರ್ಮಿಕ ಪರಿಷತ್ತಿನ ಸದಸ್ಯರಾದ ಶ್ರೀ ಪಿ ಕೃಷ್ಣಘಟ್ಟ ಸೋಮೇಶ್ವರರವರಿಗೂ, ಅದೇ ರೀತಿ ರವೀಂದ್ರನಾಥ ರೈ ಅವರಿಗೂ, ಅದೇ ರೀತಿ ಜನಾರ್ದನ ಹೊಳ್ಳರವರಿಗೆ